ಹಾಗೆ ಇನ್ನೋರ್ವರು ಶ್ರೀಮತಿ ಸ್ಮಿತಾ ಬೆಡೇಕರ್ ಕಳೆದ 18 ವರ್ಷಗಳಿಂದ SDM ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. SDM ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯೂ ಆಗಿರುತ್ತಾರೆ. ಕಿರುಚಿತ್ರಗಳು, ನಾಟಕಗಳು, ನೃತ್ಯ ಮತ್ತು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮುದ್ದಣ್ಣ ಪ್ರಮೋಷನ್ ಪ್ರಸಂಗ ನಾಟಕವು ಪ್ರಸಿದ್ಧಿಯಾಗಿದ್ದು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಹೇಮಾವತಿ ಹೆಗ್ಗಡೆಯವರಿಂದ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ಪ್ರಾಂಶುಪಾಲರ ಸಂಘ ಮತ್ತು ಮಂಗಳೂರು ವೇದಿಕೆ ಆಯೋಜಿಸಿದ ಜಿಲ್ಲಾ ಮಟ್ಟದ ಗುಂಪು ನೃತ್ಯ ಸ್ಪರ್ಧೆಯಲ್ಲಿ ಸ್ಮಿತಾ ಬೇಡೇಕರ್ ಅವರು 3 ಬಾರಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಇವರಿಗೆ ಈ ಪಟ್ಟಾಭಿಷೇಕ ವರ್ಧಂತೋತ್ಸವ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಜಯಶ್ರೀ ಜೈನ್ ಅವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ತೀರ್ಪುಗಾರರು ಡಾಕ್ಟರ್ ಪ್ರಸನ್ನ ಕುಮಾರ್ ಐತಾಳ್. ಇವರು ಉಜ್ರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಸ್ಕೃತ ಭಾಷಾ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮೂಲತಃ ಕುಂದಾಪುರ ತಾಲೂಕಿನ ಕೋಟೇಶ್ವರದವರಾಗಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೋಟೇಶ್ವರದಲ್ಲಿ ಮುಗಿಸಿದರು. ಕುಂದಾಪುರದ ಭಂಡಾರ್ಸ್ಕರ್ ಕಾಲೇಜಿನಲ್ಲಿ BA ಪದವಿ, ಕಟೀಲಿನ SDPT ಕಾಲೇಜಿನ ಶ್ರೀ ದುರ್ಗಾ ಸ್ನಾತಕೋತ್ತರ ಕೇಂದ್ರದ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ MA ಪದವಿ ಹಾಗೂ ಡಾಕ್ಟರೇಟ್ ಪದವಿ, ಮೈಸೂರಿನ KSOU ಮೂಲಕ ಕನ್ನಡದ MA ಪದವಿ, ಧಾರವಾಡ ವಿವಿಯಲ್ಲಿ B.Ed ಪದವಿ, ತಿರುಪತಿ ಶ್ರೀ ವೆಂಕಟೇಶ್ವರ ವಿವಿಯಿಂದ MPhil ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ KCET ಪದವಿಯನ್ನು ಗಳಿಸಿದರು. ಸುಮಾರು 25 ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು 15 ನಾಟಕಗಳಿಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಗಮಕ, ಪ್ರವಚನ, ಯಕ್ಷಗಾನ, ತಾಳಮದ್ದಳೆ, ವ್ಯಕ್ತಿತ್ವ ವಿಕಸನ ತರಬೇತಿ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. 18 ಪುಸ್ತಕಗಳನ್ನು ಶ್ರೀಯುತರು ಪ್ರಕಟಿಸಿರುತ್ತಾರೆ. ವಿವಿಧ ಪತ್ರಿಕೆಗಳಲ್ಲಿ ಸುಮಾರು 100 ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. 2022ರಿಂದ 25ರ ತನಕ NSSನ ಯೋಜನಾಧಿಕಾರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಸಂಸ್ಕೃತ ಭಾಷಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಇವರಿಗೆ ಲಯನ್ ದೇವದಾಸ್ ಶೆಟ್ಟಿ ಅವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು, ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಮೂರು ಜನ ಗೌರವಾನ್ವಿತ ತೀರ್ಪುಗಾರರನ್ನು ಪಟ್ಟಾಭಿಷೇಕ ವರ್ಧಂತೋತ್ಸವ ಸಮಿತಿಯ ಪರವಾಗಿಯೂ ಕೂಡ ಮತ್ತೊಮ್ಮೆ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ, ಸ್ಪರ್ಧಾರ್ಥಿಗಳಿಗೆ ಯಾವುದಾದ್ರೂ ಮ್ಯೂಸಿಕ್ಗಳಿದ್ರೆ ಅಥವಾ ಅನೌನ್ಸ್ಮೆಂಟ್ಗಳಿದ್ರೆ ಇಲ್ಲಿ ಬರಬೇಕು, ಅಥವಾ ಮ್ಯೂಸಿಕ್ಗಳನ್ನು ಅಲ್ಲಿ ಧ್ವನಿವರ್ಧಕದವರಿದ್ದಾರೆ ಅವರ ಬಳಿ ಕೊಡಬೇಕು. ಪ್ರವೇಶದ್ವಾರ ಬಲಬದಿಯಿಂದ ಎಡಬದಿಗೆ ತಾವುಗಳು ತೆರಳಬೇಕು. 3 ನಿಮಿಷಗಳ ಸಮಯಾವಕಾಶ ಇರ್ತದೆ, ತಾವುಗಳು ಗಮನಿಸಿಕೊಳ್ಬೇಕು. ಹಾಗೆ ಈ ಒಂದು ಪಟ್ಟಾಭಿಷೇಕ ವರ್ಧಂತೋತ್ಸವ ಸಮಿತಿಯ ಛದ್ಮವೇಷ ಸ್ಪರ್ಧೆಯನ್ನು ವೀಕ್ಷಿಸಲು ಆಗಮಿಸಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಮತಿ ತಾರಕೇಸರಿ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನೆರೆದಿರುವಂತಹ ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ.
5 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಛದ್ಮವೇಶ ಸ್ಪರ್ಧೆ ಪ್ರಾರಂಭವಾಗ್ತದೆ. ನಂಬರ್ 1 ಧ್ರುವಿ ದೊಂಡೋಲೆ. 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಛದ್ಮವೇಶ ಸ್ಪರ್ಧೆ ತೀರ್ಪುಗಾರರ ಗಮನಕ್ಕೆ. ನಂಬರ್ 1 ಧ್ರುವಿ ದೊಂಡೋಲೆ. ನಂಬರ್ 2 ಬೇಬಿ ಜಾನ್ವಿ ಮತ್ತು ಹಾನ್ಯ. ನಂಬರ್ 3 ಮಾಸ್ಟರ್ ಅದ್ವಿತ್ ಮತ್ತು ಮಯೂಕ್. ಪೂಜ್ಯ ಕಾವಂದರ 58ನೇ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವದ
ಛದ್ಮವೇಷ ಸ್ಪರ್ಧೆಯನ್ನು ವೀಕ್ಷಿಸಲು ಆಗಮಿಸಿರುವಂತಹ ಮಾತೃಶ್ರೀ ಅಮ್ಮನವರಿಗೆ ನೆರೆದಿರುವಂತಹ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಪಟ್ಟಾಭಿಷೇಕ ವರ್ಧದೋತ್ಸವ ಸಮಿತಿಯ ಅಧ್ಯಕ್ಷರು ಗೌರವಾನ್ವಿತ ಸಣ್ಣದನಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮಾತೃಸ್ವರೂಪಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಆಗಮಿಸಿರುವಂಥ ಪೂಜ್ಯರ ಎಲ್ಲ ಕುಟುಂಬಸ್ಥರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಪ್ರಾಥಮಿಕ ಶಾಲಾ ವಿಭಾಗ ನಂಬರ್ 1 ಶ್ರೇಯಾ. ನಂಬರ್ 2 ದಿಯಾ. പച്ചപ്പുൽച്ചാടി മഞ്ഞപ്പുൽച്ചാടി ചമലപ്പുൽച്ചാടി പുള്ളിപ്പുൽച്ചാടി ചെല്ലം ചാടി നടക്കണ പുൽച്ചാടി ഞാനും നിന്നെ പോലൊരു പുൽച്ചാടി തുള്ളിത്തുള്ളി അലപ്പ് കൂട്ടില്ലാതെ ഇരിപ്പ് നീയോ ഞാനോ ഞാനോ നീയോ പുൽച്ചാടി. Hi, I am a grasshopper. I like to hop, I like to sing, I like to eat. If I come with all my friends, we will destroy your crops. I will tell you some fun facts about me. I have 5 eyes and my ears are on my belly. Uh-oh, I am hungry again. See ya. ನಂಬರ್ 3 ಆದ್ಯ ಭಟ್. ನಂಬರ್ 4 ಶೌರ್ಯ ಜೈನ್.
ಮುಂದೆ ನಂಬರ್ 5 ಛದ್ಮವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವಂಥ ಪರಮ ಪೂಜ್ಯ ಕಾವಂದರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ನಂಬರ್ 5 ನಂಬರ್ 6 ವಿದ್ಯಾ ದೇಗುಲ ಕರೆದಿದೆ ನನ್ನನ್ನು ಪ್ರೀತಿಯ ಕೈ ಚಾಚಿ, ಹೊರಡುವೆ ನಾನು ಶಾಲೆಗೆ ಎಂದು ಗೆಳೆಯರ ಜೊತೆಗೂಡಿ. ಪಾಠವಾಡಿ ಆಟವಾಡಿ ಆದೆನು ಬಲಶಾಲಿ, ಸಮನ್ವಯ ಶಿಕ್ಷಣ ಸಾರುವುದೊಂದೇ ಎಂದಿಗೂ ದೃಢ ಭಕ್ತಿ. ಅಳಿಯದು ಈ ಸ್ಫೂರ್ತಿ, ಅಳಿಯದು ಈ ಸ್ಫೂರ್ತಿ. ಬೆನ್ನಿಗೆ ಜೋಳಿಗೆ ಅಂಟಿಸಿ ಬಂದೆನು ಶಾಲೆಗೆ ಓಡೋಡಿ.
ನಂಬರ್ 7. ನಂಬರ್ 7 ಆರುಣ್ಯ ಜೈನ್. ನಂಬರ್ 8 ಆವಿಷ್ಕಾರ್. ಬಂದಿಹೆ ಅಂಚೆಯ ಅಣ್ಣ ಬಂದಿಹೆ ಚಿನ್ನ ಅಂಚೆಯ ಹಂಚಲು ಮನೆ ಮನೆಗೆ. ರಾಜ ಮಹಾರಾಜರ ಕಾಲದಲ್ಲಿ ದೂತರ ಮೂಲಕ ಪತ್ರವನ್ನು ಕಳುಹಿಸಿ ಉತ್ತರ ಪಡೆಯುತ್ತಿದ್ದರು. 1464ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಅಂಚೆಯಣ್ಣನ ಮೂಲಕ ಪತ್ರ ಮನೆ ಮನೆಗೆ ತಲುಪುತ್ತಿತ್ತು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೆಗಲಲ್ಲಿ ಹೊತ್ತುಕೊಂಡು ರನ್ನರ್ ಮೂಲಕ ಗುಡ್ಡಗಾಡುಗಳ ನಡುವೆ ಈ ಅಂಚೆಗಳನ್ನು ಹೊತ್ತು ಅಂಚೆಯಣ್ಣ ಅಂಚೆ ಕಚೇರಿಗೆ ಬರುತ್ತಿದ್ದ. ಅಂಚೆಯಣ್ಣ ಮನೆ ಮನೆಗೆ ಪತ್ರಗಳನ್ನು ತಲುಪಿಸುತ್ತಿದ್ದ. 1886ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಂಚೆ ಕಚೇರಿ ತೆರೆಯಲ್ಪಟ್ಟಿತು. ಧರ್ಮಸ್ಥಳದಲ್ಲಿ ಅಂಚೆ ಕಚೇರಿ ತೆರೆಯಲ್ಪಟ್ಟು ಇಂದಿಗೆ 139 ವರ್ಷಗಳು ಸಂದಿವೆ. ಆಗಿನ ಕಾಲದ ಅಂಚೆಯಣ್ಣ ಹೇಗಿದ್ದ, ಅವನ ಬದುಕು ಹೇಗಿತ್ತು? ಇದೀಗ ನಿಮ್ಮ ಮುಂದೆ ಅಂಚೆಯಣ್ಣನ ಪಾತ್ರವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಆವಿಷ್ಕಾರ್ ಶೆಟ್ಟಿ. ಮುಂದೆ ನಂಬರ್ 9 ಸಮೃದ್ಧಿ. ಮುಂದೆ ನಂಬರ್ 9 Hi,
ಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಾಳು ಕಾಳಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಏಡೆ ಚೆಲುವೆ. ನಂಬರ್ 10 ऐगिरि नन्दिनि नन्दितमोदिनि विश्वविनोदिनि नन्दिनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखवर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते धनुजनिरोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते श्रीजगदम्ब कदम्बवनप्रिय वासविलासनिवासरते शिखरि शिरोमणि तुङ्ग हिमालय ನಂಬರ್ 11 ನಂಬರ್ 11 ಪ್ರತಿ ತಂಡದವರು ರೆಡಿ ಇರಬೇಕು. ಕರೆದ ತಕ್ಷಣ ತಾವುಗಳು ಪ್ರವೇಶವನ್ನು ಪಡಿಬೇಕು. ನಂಬರ್ 12 Hi,
ಮುಂದೆ ನಂಬರ್ 12 ಆದ್ಯ ಮತ್ತು ಬಳಗ. ಮುಂದೆ ನಂಬರ್ 12 ಆದ್ಯ ಮತ್ತು ಬಳಗ. ಪ್ರತಿಯೊಂದು ತಂಡದವರು ರೆಡಿ ಇರಬೇಕು. ಒಂದು ಛದ್ಮವೇಶ ಆದ ಕೂಡಲೇ ತಾವುಗಳು ಪ್ರವೇಶವನ್ನು ಪಡಿಬೇಕು. ನಂಬರ್ 12 ಆದ್ಯ ಮತ್ತು ಬಳಗ. ಮುಂದೆ ನಂಬರ್ 13 ಚಾರ್ವಿ ಮತ್ತು ಬಳಗ. ನಂಬರ್ 13 ಚಾರ್ವಿ ಮತ್ತು ಬಳಗ. ತೀರ್ಪುಗಾರರ ಗಮನಕ್ಕೆ ನಂಬರ್ 13 ಚಾರ್ವಿ ಮತ್ತು ಬಳಗ. ಮುಂದೆ ನಂಬರ್ 14 ರೆಡಿ ಇರಬೇಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಇಂದು ನಾವು ನೋಡುತ್ತಿರುವುದು ನಮ್ಮ ಪುರಾತನ ಜೀವನದ ಅಸ್ತಿತ್ವವನ್ನು ಹೇಳುವ ಕುಲಕಸುಬುಗಳು ಎಂಬ ವಿಶಿಷ್ಟ ವಿಚಾರಗಳನ್ನು. ಇದು ನಮ್ಮ ಹಳ್ಳಿಗಳಲ್ಲಿನ ಹಳೆಯ ಜೀವನ ಶೈಲಿ, ಕುಟುಂಬದ ವೃತ್ತಿಗಳನ್ನು ಮತ್ತು ಶ್ರಮಜೀವಿಗಳ ಪವಿತ್ರ ಸೇವೆಯನ್ನು ನೆನಪಿಸುವ ಒಂದು ಸಣ್ಣ ಪ್ರಯತ್ನ. ಈ ಮಕ್ಕಳ ಅಭಿನಯದ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಮೊದಲನೆಯದಾಗಿ ಭಂಡಾರಿ ಅಥವಾ ಕ್ಷೌರಿಕ. ಕತ್ತರಿ ಬಾಚಣಿಗೆಗಳ ಮೂಲಕ ಸಾವಿರಾರು ಜನರಿಗೆ ಸುಂದರ ರೂಪ ನೀಡುವ ಕ್ಷೌರಿಕ ಸಮುದಾಯಕ್ಕೆ ನಮ್ಮ ನಮನಗಳು. ಕೇವಲ ಕೇಶವಿನ್ಯಾಸದಲ್ಲಿ ಮಾತ್ರವಲ್ಲ, ನಮ್ಮ ಬದುಕಿನ ಭಾಗವಾಗಿ ಅನೇಕ ಸಂಪ್ರದಾಯಗಳಲ್ಲಿ ಪಾತ್ರವಹಿಸುವ ಈ ಸಮುದಾಯದ ಸೇವೆ ಅನನ್ಯವಾದದ್ದು. ಇಂದಿನ ಆಧುನಿಕ ಯುಗದಲ್ಲಿಯೂ ತಮ್ಮ ಪರಂಪರಾಗತವಾದ ಕೌಶಲ್ಯ ಮತ್ತು ಮಾನವೀಯ ಸ್ಪರ್ಶದಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಇವರು ನಿಜವಾದ ಕಲಾಕಾರರು. ಇನ್ನು ಹಲವು ತಲೆಮಾರಿಗಳಿಂದ ಮರದ ಕೆಲಸ ಮಾಡುವ ಬಡಗಿ ಅಥವಾ ಆಚಾರಿ ಸಮುದಾಯದವರು ಮರದ ಕೆಲಸದಲ್ಲಿ ತಮ್ಮ ನೈಪುಣ್ಯ ಮತ್ತು ಕೌಶಲ್ಯಗಳನ್ನು ತೋರುತ್ತಾ ಬಂದಿದ್ದಾರೆ. ಅವರು ಕೇವಲ ಮರದಿಂದ ವಸ್ತುಗಳನ್ನು ತಯಾರಿಸುವುದಿಲ್ಲ, ಬದಲಾಗಿ ಅದರ ಪ್ರತಿ ತುಂಡಿನಲ್ಲಿಯೂ ತಮ್ಮ ಆತ್ಮವನ್ನು ಸೇರಿಸಿ ಜೀವ ತುಂಬುತ್ತಾರೆ. ದೇವಸ್ಥಾನದ ರಥದಿಂದ ಹಿಡಿದು ಮನೆಯ ಪೀಠೋಪಕರಣದವರೆಗೂ ಅವರ ಕೈಚಳಕ ಅದ್ಭುತ. ಅವರ ಕಲಾತ್ಮಕ ಸೃಷ್ಟಿಗಳು ಮುಂದಿನ ತಲೆಮಾರಿಗೂ ಸ್ಫೂರ್ತಿಯಾಗಲಿ. ಹಳೆಯ ಇತಿಹಾಸ ಮತ್ತು ಕರಕುಶಲತೆಗೆ ಸಾಕ್ಷಿಯಾದ ಅದ್ಭುತವಾದ ಮರದ ಕೆತ್ತನೆಗಳ ಮೂಲಕ ಜೀವನಕ್ಕೆ ಹೊಸ ರೂಪ ಕೊಟ್ಟ ಬಡಗಿ ಅಥವಾ ಆಚಾರಿ ಸಮುದಾಯಕ್ಕೆ ನಮ್ಮ ನಮನಗಳು. ಮುಂದೆ ಸಮಗಾರ ಸಮುದಾಯವು ಕರ್ನಾಟಕದ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಂದು ಪುರಾತನ ಸಮುದಾಯವಾಗಿದೆ.
ಈ ಸಮುದಾಯದ ಸಾಂಪ್ರದಾಯಿಕ ವೃತ್ತಿ ಚರ್ಮದಾರಿಗೆ. ಚರ್ಮದಿಂದ ವಿವಿಧ ಉಪಕರಣಗಳು, ಪಾದರಕ್ಷೆಗಳು ಮತ್ತು ಇತರ ಉಪಯುಕ್ತ ವಸ್ತುಗಳನ್ನು ತಯಾರಿಸುವುದು ಇವರ ಕಸುಬಾಗಿದೆ. ಸಮಗಾರ ಸಮುದಾಯವು ತಮ್ಮ ಕಠಿಣ ಪರಿಶ್ರಮ, ಕಲಾವಂತಿಕೆ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದಾಗಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಮಗಾರ ಸಮುದಾಯದ ಬಗ್ಗೆ ಗೌರವಯುತವಾಗಿ ಮಾತನಾಡುವುದು, ಅವರ ಕೊಡುಗೆಗಳನ್ನು ಸ್ಮರಿಸುವುದು ಮತ್ತು ಆಧುನಿಕ ಸಮಾಜದಲ್ಲಿ ಅವರಿಗೆ ಸೂಕ್ತ ಸ್ಥಾನ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇನ್ನು ಮಡಿವಾಳ ಅಥವಾ ಅಗಸ ಸಮುದಾಯವು ಸಮಾಜದ ಸ್ವಚ್ಛತೆ ಮತ್ತು ಶುಚಿತ್ವದ ಸಂಕೇತವಾಗಿದೆ. ಇವರು ಬಟ್ಟೆಗಳನ್ನು ಸ್ವಚ್ಛಗೊಳಿಸಿ ಸಮಾಜದಲ್ಲಿ ನೆಮ್ಮದಿಯನ್ನು ಕಾಪಾಡುತ್ತಾರೆ. ಇವರ ವೃತ್ತಿ ಕೇವಲ ಬಟ್ಟೆ ತೊಳೆಯುವುದಲ್ಲ, ಬದಲಿಗೆ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿಯುವ ಪವಿತ್ರ ಕಾರ್ಯ. ಸಮಾಜದ ಶುಚಿತ್ವಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಇವರ ಸೇವೆಯು. ಮುಂದೆ ನಂಬರ್ 12 ತೀರ್ಪುಗಾರರ ಗಮನಕ್ಕೆ. ಮುಂದೆ ನಂಬರ್ 12 ಮುಂದೆ ನಂಬರ್ 12 ಅದಾದಮೇಲೆ 14 ರೆಡಿ ಇರಬೇಕು. ನಂಬರ್ 12 ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ಮುಂದೆ ನಂಬರ್ 14 ನಂಬರ್ 15 ತೀರ್ಪುಗಾರರ ಗಮನಕ್ಕೆ. ನಂಬರ್ 15 ಈಗ ನಂಬರ್ 15 ಮುಂದೆ 16 ರೆಡಿ ಇರಬೇಕು, 17 ರೆಡಿ ಇರಬೇಕು. ಪ್ರತಿಯೊಂದು ತಂಡಕ್ಕೂ 3 ನಿಮಿಷಗಳ ಸಮಯಾವಕಾಶ ಇರ್ತದೆ. ಬೇಗ ಬೇಗ ತಾವುಗಳು ಪ್ರದರ್ಶನವನ್ನು ನೀಡಬೇಕು.
ಮುಂದೆ ನಂಬರ್ 14 ಮುಂದೆ ನಂಬರ್ 14 ರೆಡಿ ಇರಬೇಕು. ಪ್ರತಿಯೊಂದು ತಂಡಕ್ಕೂ 3 ನಿಮಿಷಗಳ ಸಮಯಾವಕಾಶ ಇದೆ. ಅದರೊಳಗೆ ತಾವುಗಳು ಪ್ರದರ್ಶನವನ್ನು ನೀಡಬೇಕು. ಮುಂದೆ ನಂಬರ್ 14 ತೀರ್ಪುಗಾರ ಗಮನಕ್ಕೆ. ನಂಬರ್ 14 ಹೇ, ನಾನೇ ಶ್ರೇಷ್ಠ, ನಾನೇ ರುಚಿಕರ. ನೀನ್ ಚೆನ್ನಾಗಿಲ್ಲ, ನೀನ್ ರುಚಿ ಇಲ್ಲ. ನಿನ್ನಿಂದ ಏನು ಉಪಯೋಗ ಇಲ್ಲ. ನನ್ನಿಂದನೇ ಇಲ್ಲಿ ರುಚಿಯಾದ ಅಡುಗೆ ತಯಾರಾಗ್ತದೆ. ನಿನ್ನಿಂದ ಏನು ಉಪಯೋಗ ಕೂಡ ಇಲ್ಲ. ನನ್ನಿಂದನೇ ರುಚಿಯಾದ ಅಡುಗೆ ತಯಾರಾಗುತ್ತದೆ. ನಿಲ್ಸಿ. ನಾವು ಹೀಗೆ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಪರಿಚಯ ನಾವೇ ಮಾಡ್ಕೊಳ್ಳೋಣ. ಹಾಯ್, ನಾನು ಕುಂಬಳಕಾಯಿ. ನನ್ನನ್ನು ಇಂಗ್ಲಿಷ್ನಲ್ಲಿ ಪಂಪ್ಕಿನ್ ಎಂದು ಕರೆಯುತ್ತಾರೆ. ನಾನು ರಾಷ್ಟ್ರೀಯ ತರಕಾರಿ. ಎಲ್ಲರಿಗಿಂತಲೂ ನಾನೇ ದೊಡ್ಡವನು. ನನ್ನಿಂದ ಪಲ್ಯ, ಸೂಪು, ಸಾಂಬಾರ್ ಇನ್ನಿತರ ಅಡುಗೆಗಳನ್ನು ತಯಾರಿಸುತ್ತಾರೆ. ನನ್ನಲ್ಲಿ ಬೂದು ಕುಂಬಳಕಾಯಿ ಎಂಬ ವಿಧವೂ ಇದೆ. ಅದರಿಂದ ತೂಕ ಇಳಿಕೆಗೆ ಸಹಾಯಕನಾಗುತ್ತೇನೆ. ಆದ್ದರಿಂದ ನಾನೇ ಶ್ರೇಷ್ಠ. ಹಲೋ, ನಾವು ಚೋಟ ಮೆಣಸಿನಕಾಯಿಗಳು. ನಮ್ಮನ್ನು ಇಂಗ್ಲಿಷ್ನಲ್ಲಿ ಚಿಲ್ಲಿ ಎಂದು ಕರೆಯುತ್ತಾರೆ. ನಮ್ಮಲ್ಲಿ ಹಲವಾರು ವಿಧದ ಮೆಣಸುಗಳಿವೆ. ಅವುಗಳಲ್ಲಿ ಕೆಂಪು ಮತ್ತು ಹಸಿರು ಮೆಣಸುಗಳು, ಕಾಳು ಮೆಣಸು, ದೊಣ್ಣೆ ಮೆಣಸು, ಬ್ಯಾಡಗಿ ಮೆಣಸು, ಇನ್ನಿತರ ಹಲವಾರು ವಿಧಗಳಿವೆ. ನನ್ನನ್ನು ಸಾಂಬಾರು, ಚಟ್ನಿ, ಉಪ್ಪಿಟ್ಟು, ಚಿತ್ರಾನ್ನ ಹಾಗೂ ಇನ್ನಿತರ ಖಾರವಾದ ಅಡುಗೆಗಳಿಗೆ ಬಳಸುತ್ತಾರೆ. ನನ್ನ ವಿಧವಾದ ಕಾಳು ಮೆಣಸು ಕಷಾಯದಿಂದ ಕೆಮ್ಮು, ನೆಗಡಿ ದೂರವಾಗುತ್ತದೆ. ಹಾಗಾಗಿ ನಾವೇ ಗ್ರೇಟ್. ನಮಸ್ಕಾರ ರೀ ಅಪ್ಪ. ನಾನ ಬದನೆಕಾಯಿ. ನನ್ನನ್ನ ಇಂಗ್ಲಿಷ್ನ್ಯಾಗ ಅದೇನೋ ಬ್ರಿಂಜಾಲ್ ಅಂತಾರ್ರಿ. ನಾನೇ ಇಲ್ಲಿ ತರಕಾರಿಗಳ ರಾಜ ರೀ. ನನ್ನಿಂದ ಎನೆಗಾಯಿ ಪಲ್ಯ ಮಾಡ್ತಾರ್ರಿ.
ಬಾಳ ಚಲೋ ಅಂದ್ರ ಮಸ್ತ್ ಆಗಿರ್ತೈತ್ರಿ. ಜ್ವಾಳದ ರೊಟ್ಟಿ ಜೊತೆಗೆ ಎನಗಾಯಿ ಪಲ್ಯ ಹಚ್ಕೊಂಡ್ ತಿಂದಿರಿ ಅಂದ್ರ ಆಹಾ ಅದ್ರ ಮಜಾನ ಬೇರೆ ರೀ. ಜೊತೆ ಕೆನೆಮೊಸರು ಇತ್ತಂದ್ರ ಪ್ರಪಂಚನ ಮರೆಸಿಬಿಡ್ತೈತ್ರಿ. ನಮ್ UK ಕಡೆ ಶುಭ ಕಾರ್ಯಗಳದಾಗ ಅಡಿಗೆಗೆ ನಾನ ಇರ್ಬೇಕ್ರಿ. ಹಂಗಾದ್ರ ನೀವೇ ಹೇಳ್ರಿ, ನನ್ನಷ್ಟ ಮಸ್ತ್ ರುಚಿ ಯಾರದಾರ್ರಿ? ಹಾಯ್, ನಾನು ಗಜ್ಜರಿ. ನನ್ನನ್ನು ಇಂಗ್ಲಿಷ್ನಲ್ಲಿ ಕ್ಯಾರೆಟ್ ಅಂತಾರೆ. ನನ್ನಿಂದ ಫೇಮಸ್ ಮತ್ತು ಎಲ್ಲರಿಗೂ ಪ್ರಿಯವಾದ ಕ್ಯಾರೆಟ್ ಹಲ್ವವನ್ನು ಮಾಡ್ತಾರೆ. ಮತ್ತು ಪಲಾವ್, ಪಲ್ಯ, ಸಾಂಬಾರ್, ಜ್ಯೂಸ್ ಮತ್ತು ನನ್ನನ್ನು ಹಸಿಯಾಗಿಯೂ ತಿನ್ನಬಹುದು. ನನ್ನಲ್ಲಿ ಆರೋಗ್ಯಕರ ಅಂಶಗಳು ಸಮೃದ್ಧವಾಗಿದೆ. ಅವುಗಳು ಕಣ್ಣಿನ ಆರೋಗ್ಯ, ಚರ್ಮದ ಕಾಂತಿ ಹೆಚ್ಚಿಸಲು, ಹೃದಯ ಸಂಬಂಧ ಹಾಗೂ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗಿದೆ. ಹಾಗಾದರೆ ನೀವೇ ಹೇಳಿ, ಯಾರು ಆರೋಗ್ಯವಾಗಿಡಲು ಅತಿ ಹೆಚ್ಚು ಪಾತ್ರ ವಹಿಸ್ತಾರೆ ಅಂತ? ಹಲೋ, ನಾನು ಹಾಗಲಕಾಯಿ. ನನ್ನನ್ನು ಇಂಗ್ಲಿಷ್ನಲ್ಲಿ ಪೀಟರ್ ಗಾಡ್ ಅಂತ ಕರೀತಾರೆ. ನನ್ನನ್ನು ಅದ್ಯಾಕೋ ಗೊತ್ತಿಲ್ಲ, ಹಿಂಗೆ ಮೂಗು ಮುರಿತಾರೆ. ಹೌದಪ್ಪ, ಸ್ವಲ್ಪ ಕಹಿ ಇದ್ದೀನಿ, ಏನು ಮಾಡೋದು? ಮುಂದೆ ನಂಬರ್ 16 ಮುಂದೆ ನಂಬರ್ 16 दादंड बाले आय कोपड़ कुल्लुदे आयग पटाकी बोर्डुगे बन्ना कोणपारा ಜೋಕುಲು ಹಠ ಮಲ್ಪೇರು ಬಂದು ಅಪ್ಪೆಮ್ಮೆ ಜೋಕುಲು ಪಂಡಿಲ ಕಟ್ಟಿಯನ್ನು ಜೋಕುಲಿಗೆ ಪಟಾಕಿ ತೆತ್ತಿಕೊಂಡು ಒಂಜಿ ದಿನದ ಬುಲ್ಪುಗು ಬೋಡಾದ ಜೋಕುಲಿನ ಬದುಕದ ಬುಲ್ಪುನ ತೆಕ್ಕವ ನಡೆಗೆ ಅಪ್ಪೆಮ್ಮೆಲ ಕಾರಣ ಪಟಾಕಿ ಪುಡಪುನ ತಪ್ಪದು ಪಟಾಕಿ ಪುಡಪುನ ಒಂಚೂರು ಜಾಗೃತೆ ಲೊಪ್ಪ. ಮುಂದೆ ನಂಬರ್ 17 ವಿಜೇತ ಮತ್ತು ಬಳಗ. ನಂಬರ್ 17 ವಿಜೇತ ಮತ್ತು ಬಳಗ ಪ್ರಾಥಮಿಕ ವಿಭಾಗದ ಕೊನೆಯ ತಂಡ ವಿಜೇತ ಮತ್ತು ಬಳಗ. ನಂಬರ್ 17 ಅದಾದ ಬಳಿಕ ಪ್ರೌಢಶಾಲಾ ವಿಭಾಗದ ಛದ್ಮವೇಷ ಸ್ಪರ್ಧೆ ನಡೀಲಿಕ್ಕಿದೆ. ತಂಡಗಳು ರೆಡಿಯಾಗಿರಬೇಕು. ಪ್ರಾಥಮಿಕ ಹಂತದ ಕೊನೆಯ
ತಂಡ. ನಂಬರ್ 17 ವಿಜೇತ ಮತ್ತು ಬಳಗ. ತೀರ್ಪುಗಾರ ಗಮನಕ್ಕೆ ನಂಬರ್ 17 ಇರುವುದಿಲ್ಲ. ಪ್ರೌಢಶಾಲಾ ವಿಭಾಗದ ನಂಬರ್ 1 ಮುಸ್ಕಾನ್ ಮತ್ತು ಬಳಗ. ಪ್ರೌಢಶಾಲಾ ವಿಭಾಗ ನಂಬರ್ 1. ಪ್ರೌಢಶಾಲಾ ವಿಭಾಗ ನಂಬರ್ 1. ನಂಬರ್ 2 ರೆಡಿಯಾಗಿರಬೇಕು. ನಂಬರ್ 1. ನಂಬರ್ 1 ಮುಸ್ಕಾನ್ ಮತ್ತು ಬಳಗ. ನಮ್ಮ ಪೂಜ್ಯ ಕಾವಂದರು ಸ್ಮಾರಕಗಳ ಮಹತ್ವವನ್ನು ಅರಿತು ಅವುಗಳನ್ನು ಸಂರಕ್ಷಿಸುವ ಕೆಲಸವನ್ನು ಧರ್ಮವೆಂದು ಪರಿಗಣಿಸಿದ್ದಾರೆ. ಪೂಜ್ಯ ಕಾವಂದರು ಸದಾ ಹೇಳುವ ಮಾತು, ಸಂಸ್ಕೃತಿ ಉಳಿದರೆ ನಾಡು ಉಳಿಯುತ್ತದೆ. ಸ್ಮಾರಕಗಳು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಗಳು. ಅವುಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಸ್ಮಾರಕಗಳನ್ನು ಕಾಪಾಡುವುದು ಎಂದರೆ ನಮ್ಮ ಸಂಸ್ಕೃತಿಯ ಆತ್ಮವನ್ನು ಉಳಿಸುವುದು. ಶಿಲ್ಪಕಲೆ ನಮ್ಮ ಸಂಸ್ಕೃತಿಯ ಶಾಶ್ವತ ಶಿಲ್ಪ. ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ. ಪೂಜ್ಯ ಕಾವಂದರು ಹೇಳುವ ಹಾಗೆ ಸ್ವಚ್ಛತೆ ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸು ಮತ್ತು ಪರಿಸರದ ಶುದ್ಧತೆಗೂ ಅಗತ್ಯ. ಕಾವಂದರ ಪ್ರಯತ್ನಗಳಿಂದ ಧರ್ಮಸ್ಥಳ ಸ್ವಚ್ಛತೆ ಮತ್ತು ಶ್ರದ್ಧೆಯ ಮಾದರಿ ಸ್ಥಳವಾಗಿ ರೂಪುಗೊಂಡಿದೆ. ಅವರ ಚಿಂತನೆಗಳು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತಾ ತತ್ವಗಳಿಗೆ ಸ್ಫೂರ್ತಿದಾಯಕವಾದ ನಿದರ್ಶನ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾವಿರಾರು ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ, ಕಸ ನಿರ್ವಹಣೆ ಮತ್ತು ನೈರ್ಮಲ್ಯ ಅಭಿಯಾನಗಳನ್ನು ಪ್ರಾರಂಭಿಸಿದ್ದಾರೆ. ಸ್ವಚ್ಛತೆ ಒಂದು ಅಭ್ಯಾಸ, ಅದು ಜೀವನ ಶೈಲಿಯ ಭಾಗವಾಗಬೇಕು, ಪ್ರತಿಯೊಬ್ಬನ ನೈತಿಕ ಕರ್ತವ್ಯವಾಗಬೇಕು.
ಮುಂದೆ ನಂಬರ್ 2 ಲತೀಶ್ ಮತ್ತು ಬಳಗ. ನಂಬರ್ 3 ರೆಡಿಯಾಗಿರಬೇಕು. ಮುಂದೆ ನಂಬರ್ 2 ಲತೀಶ್ ಮತ್ತು ಬಳಗ. ಹಲೋ. ಪ್ರಾಚೀನ ಕಾಲದಿಂದಲೂ ಭಾರತದ ಆರ್ಥಿಕತೆಯ ಪ್ರಮುಖ ಉದ್ಯಮವೆಂದರೆ ಗುಡಿ ಕೈಗಾರಿಕೆ. ಗುಡಿ ಕೈಗಾರಿಕೆಯು ಮನೆಯಲ್ಲಿಯೇ ಕಡಿಮೆ ಬಂಡವಾಳ ಮತ್ತು ಶ್ರಮವನ್ನು ಬಳಸಿ ಆಧುನಿಕ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಿ ಸಣ್ಣ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸುವ ಉದ್ಯಮವಾಗಿದೆ. ಇವುಗಳನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಕರ್ನಾಟಕದ ಬದಲಾವಣೆಯ ಹರಿಕಾರರಾದ ನಮ್ಮ ಪೂಜ್ಯ ಕಾವಂದರು ಈಗಾಗಲೇ ಅನೇಕ ಯೋಜನೆಯನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಇದೀಗ ಗುಡಿ ಕೈಗಾರಿಕೆಯ ಚಿತ್ರಣ ನಿಮ್ಮ ಮುಂದೆ. ಕಬ್ಬಿಣದಂತಹ ಲೋಹದಿಂದ ಉಪಕರಣ, ಆಯುಧಗಳು ಹಾಗೂ ಇತರ ವಸ್ತುಗಳನ್ನು ತಯಾರಿಸುವ ಕಮ್ಮಾರ. ಮಣ್ಣಿಗೆ ವಿವಿಧ ಆಕಾರ ನೀಡುವ ಕುಂಬಾರ. ಮರದ ಕೆಲಸ ಮಾಡುವ ಬಡಗಿ. ಬುಟ್ಟಿ ಹೆಣೆಯುವಿಕೆ. ಅಗರಬತ್ತಿ ತಯಾರಿಕೆ. ಗೊಂಬೆ ತಯಾರಿಕೆ. ಬಟ್ಟೆ ಹೆಣೆಯುವಿಕೆ. ಈ ಎಲ್ಲ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಈ ಎಲ್ಲ ವೃತ್ತಿಪರ ಕೆಲಸ ಕಾರ್ಯಗಳಿಗೆ ಪ್ರೇರಕ ಶಕ್ತಿಯಾದ ಧರ್ಮಸ್ಥಳ ಧರ್ಮಾಧಿಕಾರಿಯವರಾದ ಪೂಜ್ಯ ಕಾವಂದರ ಕನಸಿನ ಕಾರ್ಯಕ್ರಮವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮುಂದೆ ನಂಬರ್ 3 ಶಕ್ತಿಪ್ರಿಯ ಮತ್ತು ಬಳಗ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದೆ ನಂಬರ್ 3 ಶಕ್ತಿಪ್ರಿಯ ಮತ್ತು ಬಳಗ. ನಂಬರ್ 4 ರೆಡಿಯಾಗಿರಬೇಕು.
ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಅತ್ಯಮೂಲ್ಯ ಭಾಗವಾದಂತೆ ಆಗೋಗ್ಬಿಟ್ಟಿದೆ. ಅನೇಕ ಜನರು, ವಿಶೇಷವಾಗಿ ಹದಿಹರೆಯದವರು, ಸಾಮಾಜಿಕ ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡ್ತಾ ಅಥವಾ ಆನ್ಲೈನ್ ಗೇಮ್ಗಳನ್ನ ಆಡೋದ್ರ ಮೂಲಕ ಇದಕ್ಕೆ ಅಡಿಕ್ಟ್ ಆಗಿ ಅದೆಷ್ಟು ಅಮಾಯಕ ಜನರು ಹಣವನ್ನ ಕಳೆದುಕೊಂಡು ಖಿನ್ನತೆಗೊಳಗಾಗಿ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ರ್ಯಾಗಿಂಗ್ ಸಾಮಾನ್ಯವಾಗಿ ಒಂದು ಕಾಲೇಜ್ ಅಂತ ಬಂದಾಗ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳನ್ನ ಚುಡಾಯಿಸೋದು, ಕಿರುಕುಳ ಕೊಡೋದು ಒಂಥರ ಪ್ಯಾಷನ್ ಆದಂತೆ ಆಗೋಗ್ಬಿಟ್ಟಿದೆ. ಇದು ಮೋಜಿನ ಚಟುವಟಿಕೆ ಆದ್ರೂ ಆರಂಭದಲ್ಲಿ ಇದು ಖುಷಿ ನೀಡಿದ್ರು ಇದು ಒಬ್ಬ ವ್ಯಕ್ತಿ ಮೇಲೆ ಗಂಭೀರವಾಗಿ ಮಾನಸಿಕ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ದೈಹಿಕವಾಗಿಯೂ ಹಿಂಸೆಯಾಗಿ ಬದಲಾಗ್ತದೆ. ಕೆಲವು ದುರಂತ ಸಂದರ್ಭಗಳಲ್ಲಿ ರ್ಯಾಗಿಂಗ್ ತೀವ್ರ ರೂಪವನ್ನು ಪಡೆದುಕೊಂಡು ಆ ವ್ಯಕ್ತಿ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಕೂಡ ಮಾಡಿಕೊಳ್ಬೋದು. ಪ್ರೀತಿ ಅದೆಷ್ಟು ಹೃದಯಗಳಿಗೆ ಸಂತೋಷ, ಭರವಸೆ, ಜೀವನಕ್ಕೆ ಅರ್ಥವನ್ನ ನೀಡುತ್ತೆ. ಆದರೆ ಪ್ರೀತಿ ವಿಫಲವಾದಾಗ ಆಳವಾದ ನೋವು, ದುಃಖವನ್ನ ಉಂಟು ಮಾಡಿ ಇಬ್ಬರು ವ್ಯಕ್ತಿಗಳ ಸಂಬಂಧವನ್ನು ಮುಂದುವರಿಸಲು ಅಸಾಧ್ಯವಾದಾಗ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮಾಡರ್ನ್ ಯುಗದಲ್ಲಿ ಮಾದಕ ದ್ರವ್ಯಗಳು ಮತ್ತು ಮದ್ಯಪಾನ ಮೋಜುಮಸ್ತಿಯ ಭಾಗವಾಗಿಯೇ ಹೋಗ್ಬಿಟ್ಟಿದೆ. ಅನೇಕ ಯುವಕರು ಇದರ ಮುಂದಿನ ಪರಿಣಾಮವನ್ನು ತಿಳಿಯದೆ ಇದೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ಕೊಂಡು ಆರಂಭ ಮಾಡಿ ಮುಂದೆ ಇದು ಅಡಿಕ್ಷನ್ ಆಗಿ ಡೈಲಿ ರೂಟೀನ್ ಕೂಡ ಆಗೋಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅತಿಯಾದ ಮದ್ಯಪಾನ, ಮಾದಕ ದ್ರವ್ಯಗಳನ್ನು ಸೇವಿಸಿದ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳುವ ಮನಸ್ಥಿತಿ ಅವನಲ್ಲಿರೋದಿಲ್ಲ. ಅತ್ಯಂತ ಒತ್ತಡದ ಪರಿಸ್ಥಿತಿ ಎದುರಾದಾಗ ತಮ್ಮ ಜೀವನವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿಯೂ ಎದುರಾಗಬಹುದು. ಹೀಗೆ ಖಿನ್ನತೆಗೊಳಗಾಗಲು ಅನೇಕ ಕಾರಣ. ಹೀಗೆ ನೆಗೆಟಿವ್ ಯೋಚನೆಗಳು ಬರೋದು ಸಹಜವಾಗೋಗ್ಬಿಟ್ಟಿದೆ. ಒಮ್ಮೆ ಯೋಚಿಸಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ಇರೋದೊಂದೇ ಜೀವನ. ಆದರೆ ಒಮ್ಮೆ ಕಳೆದು ಹೋದ ಜೀವ ಹಿಂತಿರುಗಿ ಬರೋದಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರನ ಅಲ್ಲ. ಸಮಸ್ಯೆಗಳು ನೂರಾರಿದ್ರೂ ಜೀವನ ಒಂದೇ. ಈ ಜೀವ ಕಳೆದುಕೊಂಡ್ರೆ ನಮ್ಮ ಜೀವನಕ್ಕೆ ಫಲ ಸಿಗೋದಿಲ್ಲ. ಯಾವಾಗ್ಲೂ ನಮ್ಮ ಯೋಚನೆ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಬೇಕು. ಯಾವುದೇ ಒಂದು ಸಮಸ್ಯೆ ಆಗಿರ್ಲಿ, ಪರಿಹಾರ ಇಲ್ಲ ಅಂದ್ರೆ ಅದು ಸಮಸ್ಯೆನೇ ಅಲ್ಲ. ಮುಂದೆ ನಂಬರ್ 4 ಸುಘೋಷ್ ಮತ್ತು ಬಳಗ. ನಂಬರ್ 5 ರೆಡಿಯಾಗಿರಬೇಕು.
ಮುಂದೆ ನಂಬರ್ 5 ಕ್ಷಮ ಮತ್ತು ಬಳಗ, ನಂಬರ್ 6 ರೆಡಿಯಾಗಿರಬೇಕು.
ಮುಂದೆ ನಂಬರ್ 6 ಆಯುಷ ಮತ್ತು ಬಳಗ. ಈಗ ನಂಬರ್ 6 ಆಯುಷ ಮತ್ತು ಬಳಗ. ನಂಬರ್ 7 ರೆಡಿ ಆಗಿರಬೇಕು. ಸ್ವತಂತ್ರ ಭಾರತದ ನಂತರದಿಂದ ಇಲ್ಲಿಯವರೆಗೆ ನಿಲ್ಲದ ಬಾಲಕಾರ್ಮಿಕತೆ ಕುರಿತಾಗಿ ಹಾಗೂ ಬಾಲಕಾರ್ಮಿಕತೆ ನಿರ್ಮೂಲನೆಗಾಗಿ ಮತ್ತು 6ರಿಂದ 14 ವರ್ಷದವರೆಗಿನ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಸಲುವಾಗಿ ಈ ಜಾಗೃತಿ ಗೀತೆ. ಸಾಹಿತ್ಯ ಮತ್ತು ಗಾಯನ ಶ್ರೀ ಕಾಳಪ್ಪ ಬಡಿಗೇರ್, ಮುಖ್ಯ ಗುರುಗಳು, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವರಗೋಪುರದೊಡ್ಡಿ. ಧ್ವನಿ ಮುದ್ರಣ ಹೃದಯ ಸಂಗಮ ರೆಕಾರ್ಡಿಂಗ್ ಸ್ಟುಡಿಯೋ ಲಿಂಗಸಗೂರು. ಕೇಳಿ ಆನಂದಿಸಿ ಆಶೀರ್ವದಿಸಿ. ಸಾಮಾಜಿಕ ಪಿಡುಗಿದು ಬದುಕು ಸೂತಕ, ದುಡಿಯುವ ವಯಸ್ಸು ನಿನ್ನದಲ್ಲ ಮಗುವೇ, ಶಿಕ್ಷಣದ ವಂಚಿತ ಆಗಬೇಡ ಮಗುವೇ, ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು, ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು. ನಿನ್ನ ಬಾಳು, ನಿನ್ನ ಬದುಕು, ನಿನ್ನ ಸುಖಮಯ ಜೀವನಕ್ಕೆ ನಾಂದಿಯು. ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು. ರಿಂದ 14 ವರ್ಷದ ಮಕ್ಕಳು ದುಡಿಯುವುದು ಅಕ್ಷಮ್ಯ ಅಪರಾಧವಾದಿತು. ಶಾಲೆಗೆ ನೀನಿಂದು ಹೋದರೆ 1000 ಪೂಜೆಯ ಶುಭ ಫಲಗಳು. ಬಡತನ ಎಂಬುದು ಸತ್ಯಕ್ಕೆ, ಸಿರಿತನ ಎಂಬುದು ನಾಳೆಗೆ. ಈ ನಿನ್ನ ಭವಿಷ್ಯವು ಚೆನ್ನಾಗಿರಲಿ, ಶುಭ ಹಾರೈಕೆ ಎಂದು ನಿನಗೆ ಇರಲಿ. ನಿನ್ನ ಬಾಳು, ನಿನ್ನ ಬದುಕು ಕಲಾ ಸರಸ್ವತಿ
ಸರಸ್ವತಿಗೆ ಶೃಂಗರಿಸೋ ಹೂಗಳು. ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು. ಶಾಲೆಗೆ ಹೋಗಬೇಕು, ಒಳ್ಳೆ ಶಿಕ್ಷಣ ಪಡೆಯಬೇಕು. ಮುಂದೆ ನಂಬರ್ 7 ಮೋಕ್ಷಿತ್ ಮತ್ತು ಬಳಗ. ನಂಬರ್ 8 ರೆಡಿಯಾಗಿರಬೇಕು. నక్ల కుసిటే రావు గుర్పుయే రూపి నక్ల కుసిటే రావు గుర్పుయే కడల పర్బయే రూపి నక్ల కుసిటే రావు గుర్పుయే రూపి నక్ల కుసిటే రావు గుర్పుయే మేలే ఐ జోరా ఐలే మాలి ఐ జోరా పబెల మాలి ఐ జోరా మలి మౌల ఐ జోరా మౌలన్నీజ ఐ జోరా బిజందారు ఐ జోరా తరణ జోరు ఐ జోరా జోతేర ఐ జోరా పయో మేర ఐ జోరా పయమురాదు ఐ జోరా కరమ్మాదు ఐ జోరా కరక్కూద ఐ జోరా గుదకి దవ్వ ఐ జోరా తవరే దవ్వ ఐ జోరా తవరే దునియా ఐ జోరా దునియా బంగాల ఐ జోరా కొయ్యర పోయి సేరున్లే పరబైలు కండోద కై కొయ్యర పోయి కత్తి ముట్టాಳೆ పత్తి మా తెల్లకి తుంబెర పోయి ಸುತ್ತಿ ಕೊಯ್ಯರ పోయి ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ పోయి ఎరుబంటే పన్నగా సరికూట ఊర్నగా సుర్రొద్దు పత్తెండు బిట్టుతా కప్పుల పుత్తుగొర పోవడు కిడ్తెరును తూవడు ఒక్కి పల్లు పత్తొడు ముంపు పల్లు ఒయ్పొడు ಕಪುರ ನಕುಲು ಸೇರ್ದರಿ ತೋಲು ತೆಂಬೆರೆ ಬೊಟ್ಟೆರಿ ಒಂಟ ನಕುಲು ಕೂಡುದು ಒಂಟ ನಲ್ಪ ಹುರ್ತೆರೆ ಮಂಜೊಟ್ಟಿಡು ಉಂಟುದೇ ಸೊಕ್ಕುದ ಚೆನ್ನೆಗೆ ತಕುಡು ಮುಕುಡು ತಕೊಂದುಲ್ಲೆ ಅಜಿಲೆರೆನ ಮುನ್ನೆಗೆ ಭೂಮಿ ಅಲ್ಪ ಅದುರುಂಡು పొట్టి బార్న తునిపుగు వెయ్వర్మే కొక్కెరుండు పాండున సొర్కుగు
ಮುಂದೆ ನಂಬರ್ 8 ರಚನ್ ಮತ್ತು ಬಳಗ. ನಂಬರ್ 9 ರೆಡಿಯಾಗಿರಬೇಕು. ಪ್ರತಿಯೊಂದು ತಂಡಕ್ಕೂ 3 ನಿಮಿಷಗಳು ಮಾತ್ರ ಸಮಯಾವಕಾಶ, ಅದಕ್ಕಿಂತ ಹೆಚ್ಚು ದಯವಿಟ್ಟು ಉಪಯೋಗಿಸಬಾರ್ದು. ಮುಂದೆ ನಂಬರ್ 8 ರಚನ್ ಮತ್ತು ಬಳಗ. ಆದಷ್ಟು ಬೇಗ ಬರಬೇಕು. ಮುಂದೆ ನಂಬರ್ 8 ರಚನ್ ಮತ್ತು ಬಳಗ. ನಂಬರ್ 9 ರೆಡಿಯಾಗಿರಬೇಕು. ಪ್ರತಿಯೊಂದು ತಂಡಕ್ಕೂ ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಜೀವನ ಚಕ್ರವೆಂದರೆ ಜನನದಿಂದ ಮರಣದವರೆಗಿನ ವ್ಯಕ್ತಿಯ ಪಯಣ. ಈ ಪಯಣದಲ್ಲಿ ಪ್ರತಿಯೊಬ್ಬರು ಹಲವು ಹಂತಗಳಲ್ಲಿ ವಿಭಿನ್ನ ಸವಾಲುಗಳನ್ನು ಎದುರಿಸುತ್ತಾರೆ. ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ವೃದ್ಧಾಪ್ಯ, ಮುಂದೆ ಮರಣದವರೆಗೆ. ಜೀವನ ಚಕ್ರದ ಪ್ರತಿಯೊಂದು ಹಂತವು ಹೊಸ ಪಾಠ ಮತ್ತು ಸವಾಲುಗಳನ್ನು ತರುತ್ತದೆ. ಇವುಗಳನ್ನು ಮುಂದೆ ನಂಬರ್ 9 ನಿಧೀಶ್ ಮತ್ತು ಬಳಗ. ಅದಾದ ಬಳಿಕ ಮಹಿಳೆಯರ ವಿಭಾಗದ ಛದ್ಮವೇಶ ಸ್ಪರ್ಧೆ, ಪ್ರೌಢಶಾಲಾ ವಿಭಾಗದ ಕೊನೆಯ ನಂಬರ್ 9 ನಿಧೀಶ್ ಮತ್ತು ಬಳಗ. ಈಗ ನಂಬರ್ 9 ಅದಾದ ಬಳಿಕ ಮಹಿಳೆಯರ ವಿಭಾಗದ ಛದ್ಮವೇಶ ಸ್ಪರ್ಧೆ,
ಕಾಯಕವೇ ದೇವರೆಂದು ನಂಬಿ ಮಂಜುನಾಥನ ನೆರಳಿನಲ್ಲಿ ನಾನಿಂದು ಇದನ್ನು ಮಾಡುತ್ತಿದ್ದೇನೆ. ಇನ್ನು ಮುಂದೆ ಹೇಗೋ ಗೊತ್ತಿಲ್ಲ. ಅರೆ, ಇದೊಂದು ಅಪರೂಪದ ಮೂರ್ತಿ. ಇದು ಇಲ್ಲೇ ಇದ್ದರೆ ನನ್ನೊಂದಿಗೆ ನಶಿಸಿ ಹೋಗಬಹುದು. ಇಂತಹದೊಂದು ಅದ್ಭುತ ಶ್ರೀ ಕ್ಷೇತ್ರಕ್ಕೆ ಸೇರಿದರೆ ಸರಿ. ನಾನೀಗಲೇ ಹೊರಡುತ್ತೇನೆ. ಅರೆ, ಇದೊಂದು ಅದ್ಭುತ ಮಾಡೆಲ್ ಅಲ್ವೇನೋ? ನನ್ನ ಅಜ್ಜನ ಕಾಲದ್ದು. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಓಡಾಡಿದ ಗಾಡಿ. ಈಗೇನೋ ಚೆನ್ನಾಗಿದೆ. ಮುಂದೆ ಇದರ ರಕ್ಷಣೆ ಹೇಗೆ? ನಿನಗೆ ಗೊತ್ತಾ, ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರು ಇಂತಹವುಗಳನ್ನೆಲ್ಲ ರಕ್ಷಿಸಲೆಂದೇ ಮಂಜುಷ ವಸ್ತು ಸಂಗ್ರಹಾಲಯ, ಕಾರ್ ಮ್ಯೂಸಿಯಂ, ಮೈಸೂರಿನಲ್ಲಿ ಪಯಣ ಅಂತೆಲ್ಲ ನಿರ್ಮಿಸಿದ್ದಾರೆ. ಇದು ಅಲ್ಲಿಯ ಸೊತ್ತಾಗಲಿ, ದೇಶ ವಿದೇಶದ ಜನರು ಇದರ ವಿಶೇಷದ ಅರಿವು ಪಡೆಯಲಿ. ಇದನ್ನು ನಾವಲ್ಲಿಗೆ ತಲುಪಿಸುವುದೇ ಸರಿ. ಹೊರಡೋಣ, ನಡೆ. ಪುಸ್ತಕಗಳು ನಮ್ಮ ಬದುಕಿನ ಮೂಲ್ಯ ನಿಧಿ. ಪುಸ್ತಕ ನಮ್ಮ ಸಂಸ್ಕೃತಿಯ ಪ್ರತೀಕ. ಪುಸ್ತಕ ಜ್ಞಾನ ವಿತರಣೆಯ ಪ್ರಮುಖ ಮಾಧ್ಯಮ. ಪುಸ್ತಕ ಸಂಸ್ಕೃತಿಯ ನಿರಂತರ ಪ್ರವಾಹ ಸೇತುವೆ. ಇಂದು ಮೊಬೈಲ್ನಿಂದಾಗಿ ಓದುವವರ ಸಂಖ್ಯೆ ಕಡಿಮೆಯಾಗಿ ಹೋಗಿದೆ. ಆದರೂ ಪುಸ್ತಕವಿದ್ದರೆ ಸ್ವರ್ಗ. ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳು ಮುಗಿದಿರುತ್ತದೆ. ಇನ್ನು ಮಹಿಳೆಯರ ವಿಭಾಗದ ನಂಬರ್ 1 SKD ADP. ಮಹಿಳೆಯರ ವಿಭಾಗ ನಂಬರ್ 1 SKD ADP. ಸೂಪರ್ ಸೀನಿಯರ್ ಅವರು ರೆಡಿ ಇರಬೇಕು. ನಾವು ಕರೆದ ತಕ್ಷಣ ಬರಬೇಕು. ಸೂಪರ್ ಸೀನಿಯರ್ ಅವರು ರೆಡಿ ಇರಬೇಕು. ಈಗ ಮಹಿಳೆಯರ ವಿಭಾಗದಲ್ಲಿ ನಂಬರ್ 1 SKD ADP. ಮಹಿಳೆಯರ ವಿಭಾಗ ನಂಬರ್ 1 SKD ADP. ನಂಬರ್ 2 ಸಹ್ಯಾದ್ರಿ ವಸತಿ ಗೃಹ ಮತ್ತು ಬಳಗ. ನಂಬರ್ 2 ಸಹ್ಯಾದ್ರಿ ವಸತಿ ಗೃಹ ಮತ್ತು ಬಳಗ.
ನಂಬರ್ 1 SKDIDP. ಈ ದಿನ ಇಂಡೋನೇಷ್ಯಾ. ನಂಬರ್ 2 ಸಹ್ಯಾದ್ರಿ ವಸತಿ ಗೃಹ. ಇಂಡೋನೇಷ್ಯಾದ ನೂರಾರು ಜ್ವಾಲಾಮುಖಿಗಳ ನಡುವೆ ನಿರಂತರ ಸದ್ದಿನ ಜೊತೆಗೆ ಜೀವನವನ್ನು ನಿರ್ವಹಿಸುತ್ತಿರುವಂತಹ ಅಧ್ಯಕ್ಷ ಸುಕರ್ಣೋ ಮತ್ತು ಸುಹಾರ್ತೋರವರ ಧ್ಯೇಯ ಆದರ್ಶಗಳ ಜೊತೆಗೆ ಜೀವನವನ್ನು ಸಾಗಿಸುತ್ತಿರುವ 88% ಮುಸ್ಲಿಂ, 9% ಕ್ರೈಸ್ತ, ಜೊತೆಗೆ 2% ಹಿಂದೂಗಳು, ಬೌದ್ಧರಿರುವಂತಹ ದೇಶ ಇಂಡೋನೇಷ್ಯಾ. ಆದರೆ ಆ 2% ಹಿಂದೂಗಳು ತಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಕಾಪಿಡುವ ನಿಟ್ಟಿನಲ್ಲಿ ವರ್ಷಂಪ್ರತಿ ಸಡಗರ ಸಂಭ್ರಮವನ್ನು ಆಚರಿಸುತ್ತಿದ್ದಾರೆ. ಈ ಬಾರಿ ಇಂಡೋನೇಷ್ಯಾದ ಈ ಸಾಂಸ್ಕೃತಿಕ ತಂಡ ಧರ್ಮಸ್ಥಳದ ಪೂಜ್ಯ ಕಾವಂದರ ಪಟ್ಟಾಭಿಷೇಕ ಸಂದರ್ಭದಲ್ಲಿ ತಮ್ಮ ಸಾಂಸ್ಕೃತಿಕ ನೃತ್ಯವನ್ನು ನಿರ್ವಹಿಸಿಕೊಡಲಿಕ್ಕಿದ್ದಾರೆ. ಈಗ ಇಂಡೋನೇಷ್ಯಾ ತಂಡದ ನೃತ್ಯ ಕಾರ್ಯಕ್ರಮ. ಮುಂದೆ ನಂಬರ್ 1 SKDIDP. ಮುಂದೆ ನಂಬರ್ 1 SKDIDP. ಅದಾದ ಬಳಿಕ ನಂಬರ್ 3 ರೆಡಿಯಾಗಿರಬೇಕು. ಮಹಿಳೆಯರ ವಿಭಾಗದ ಮುಗಿದ ತಕ್ಷಣ ಸೂಪರ್ ಸೀನಿಯರ್ ವಿಭಾಗದ ಛದ್ಮವೇಷ ಸ್ಪರ್ಧೆ ನಡೀತದೆ. ಅದಾದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಷ ಸ್ಪರ್ಧೆ ನಡೀತದೆ.
ಪಪ್ಪ ಪಪ್ಪ ಏನು ಪುಟ್ಟ, ಈ ಬಾರಿ ನನ್ನನ್ನು ಟ್ರಿಪ್ಗೆ ಕರ್ಕೊಂಡು ಹೋಗಿ ಪಪ್ಪ. ಯಾ, ಐ ಲೈಕ್ ಇಟ್. ನಿನ್ನನ್ನು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೇನೆ. ಈ ಬಾರಿ ನಿಮ್ಮ ಬರ್ತ್ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಪಪ್ಪ. ಮುಂದೆ ನಂಬರ್ 4, ನಂಬರ್ 3, ಮುಂದೆ ನಂಬರ್ 3 ವನಿತಾ ಮತ್ತು ಬಳಗ. ಮುಂದೆ ನಂಬರ್ 3 ವನಿತಾ ಮತ್ತು ಬಳಗ. ಪ್ರತಿಯೊಂದು ತಂಡಕ್ಕೂ 3 ನಿಮಿಷಗಳ ಸಮಯಾವಕಾಶ ಅಷ್ಟೇ ಬಳಸ್ಕೊಳ್ಬೇಕು. ಮುಂದೆ ನಂಬರ್ 3 ವನಿತಾ ಮತ್ತು ಬಳಗ. ನಂಬರ್ 4 ರೆಡಿಯಾಗಿರಬೇಕು. ಇದಾದ ಬಳಿಕ ಸೂಪರ್ ಸೀನಿಯರ್ ವಿಭಾಗದ ಛದ್ಮವೇಶ ಸ್ಪರ್ಧೆ ನಡೀತದೆ. ನಂಬರ್ 3
ನಂಬರ್ 3 ಪ್ರತಿಯೊಂದು ತಂಡದವರು ಸಮಯಕ್ಕೆ ಸರಿಯಾಗಿ ಬರಬೇಕು. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆಯ ಸಂದರ್ಭ. ನನ್ನ ಈ ಸರಿ ಎಂಚಿನ ಮಾತ ವೇಷ ಕಟ್ಟುವೆರಾ ಎತ್ತು ಬಂಡಾರ ಕಾಪುನಿಯ ಕ್ರಮ ಇದ್ದ ಮುರ್ಮಳೆಗೆ ಓಪನ್ ಮಾಡ್ರಿ ಪತ್ತಾನ್ಲ ಬರ್ಪುಣದೊಜ್ಜು ಯಾನ್ ದಿಕ್ಕೆಲ್ಡು ನುಪ್ಪುದಿದ್ದು ಬೈದೆ ಬೇತು ಮಧ್ಯಾಹ್ನದನ್ನ ಸಿದಿತ್ತೆ ದಿಕ್ಕೆಲ್ಡು ನುಪ್ಪುದಿದ್ದು ಬೈದಿನ ಎಂಕಲ್ ದಿಕ್ಕೆಲ್ಡು ನೀರು ದೀದು ಐದು ಬಕ್ಕ ನೀರು ಕೊದ್ದಿ ಬಕ್ಕ ಅರಿಬಾರ್ದು ಬಕ್ಕ ನುಪ್ಪು ಆಪುನ್ ಈ ನುಪ್ಪುನೆ ಕೊಂಡು ದಿಕ್ಕೆಲ್ದಿ ಪುಣತ ಆ ಓಲಿ ಮಲ್ಲಗೇನಿಯ ಇರೇ ಮನೆ ಪದೇ ಕುಲ್ಲಿ ಎಂಕರ ಏಪ ಎತ್ತು Isir bater cibula kan ya, dumbe mulu, aina puna kat sakat na lambuna, aina puna na tirna puna na. ಅನ್ನಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಜನಪರ ಯೋಜನೆಯಾಗಿದ್ದು, ಈ ಯೋಜನೆಯನ್ನು 2013ರಲ್ಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಪ್ರಾರಂಭಿಸಿದ್ದು, ಇದರ ಉದ್ದೇಶ ರಾಜ್ಯದ ಬಡವರ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಉಚಿತವಾಗಿ ಅಕ್ಕಿ ನೀಡುವ ಮೂಲಕ ಆಹಾರ ಭದ್ರತೆ ಒದಗಿಸುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆ ಮುಂದೆ ನಂಬರ್ 4 ಕಲ್ಲೇಶ್ವರಿ ಮತ್ತು ಬಳಗ. ಅದಾದ ಬಳಿಕ ನಂಬರ್ 5 ರೆಡಿಯಾಗಿರಬೇಕು.
ನಂಬರ್ 4 ಕಲ್ಲೇಶ್ವರಿ ಮತ್ತು ಬಳಗ. ನಂಬರ್ 5 ರೆಡಿಯಾಗಿರಬೇಕು. ಅದಾದ ಬಳಿಕ ಸೂಪರ್ ಸೀನಿಯರ್ ವಿಭಾಗದ ಛದ್ಮವೇಶ ಸ್ಪರ್ಧೆ ನಡೀತದೆ. ಏನ್ ಹಾಗೆ ನಿಂತ್ಬಿಟ್ರಿ? ಚಿನ್ನ ಬೆಳ್ಳಿ ವಜ್ರದ ಬೆಲೆ ಹೆಚ್ಚಿದೆ ಅಂತಾನ? ಚಿನ್ನ ಬೆಳ್ಳಿ ವಜ್ರ ರಿಯಾಯಿತಿ ಧಮಾಕ ಚಿನ್ನಾಭರಣಗಳಿಗೆ 50% ಆಫರ್. ನಿಮ್ಮ ಕಲ್ಲೇಶ್ವರಿ ಜ್ಯುವೆಲ್ಲರ್ಸ್ ನಲ್ಲಿ ಬೆಲೆನ ಕಂಪೇರ್ ಮಾಡಿ, ಎಲ್ಲಿ ಕಡಿಮೆನೋ ಅಲ್ಲೇ ತಗೊಳ್ಳಿ. ಕಲ್ಲೇಶ್ವರಿ ಅರ್ಪಿಸುತ್ತಿದೆ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ಇದೀಗ ಹಳೆ ಚಿನ್ನದ ಮೇಲೆ ಗ್ರಾಮ್ಗೆ 75 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಕಲ್ಲೇಶ್ವರಿ ಜ್ಯುವೆಲ್ಲರ್ಸ್ಗೆ ಭೇಟಿ ನೀಡಿ. ಮುಂದೆ ನಂಬರ್ 5 ಪುಷ್ಪ ಮತ್ತು ಬಳಗ ಮಹಿಳೆಯರ ವಿಭಾಗದ ಕೊನೆಯ ನಂಬರ್ 5 ಪುಷ್ಪ ಮತ್ತು ಬಳಗ. ಅದಾದ ಬಳಿಕ ಸೂಪರ್ ಸೀನಿಯರ್ ನಡೀಲಿಕ್ಕಿದೆ. ಅದಾದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಶ ನಡೀಲಿಕ್ಕಿದೆ. ಸೂಪರ್ ಸೀನಿಯರ್ ಆದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಶ ಸ್ಪರ್ಧೆ ನಡೀಲಿಕ್ಕಿದೆ. ಆದಷ್ಟು ಬೇಗ ಬರಬೇಕು. ನಂಬರ್ 5 ಪುಷ್ಪ ಮತ್ತು ಬಳಗ
ಸಮಯಕ್ಕೆ ಪ್ರಾಶಸ್ತ್ಯ ನೀಡಿ ತಾವುಗಳು ಬರಬೇಕು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಬೇವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಲಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ದಿನ ಹುಲಿಯ ಕೇಳು ಕಂದನಿರುವನು ತೊಟ್ಟಿಯೊಳಗೆ ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿದೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ತುಂಡು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ತುಂಬಿದೆ. ಆರ ಮೊಲೆಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು
ಮುಂದೆ ಸೂಪರ್ ಸೀನಿಯರ್ ವಿಭಾಗ ನಂಬರ್ 1 ಟೀಮ್ ಶಾಂತಿವನ. ಸೂಪರ್ ಸೀನಿಯರ್ ವಿಭಾಗ ನಂಬರ್ 1 ಟೀಮ್ ಶಾಂತಿವನ. ಸೂಪರ್ ಸೀನಿಯರ್ ವಿಭಾಗ ನಂಬರ್ 1 ಶಾಂತಿವನ ತಂಡ. ಸೂಪರ್ ಸೀನಿಯರ್ ನಂಬರ್ 2 ರೆಡಿಯಾಗಿರಬೇಕು, ನಂಬರ್ 3 ರೆಡಿಯಾಗಿರಬೇಕು. ಈಗ ನಂಬರ್ 1 ಟೀಮ್ ಶಾಂತಿವನ. ಆದಷ್ಟು ಬೇಗ ತಮ್ಮ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು ಸೂಪರ್ ಸೀನಿಯರ್ ವಿಭಾಗದವರು. ನಂಬರ್ 1 ಶಾಂತಿವನ ತಂಡ. ತೀರ್ಪುಗಾರರ ಗಮನಕ್ಕೆ ಸೂಪರ್ ಸೀನಿಯರ್ ವಿಭಾಗದ ಸ್ಥೂಲಕಾಯದ ಸಮಸ್ಯೆಯ ಕಾರಣ ಮಂಡಿ ನೋವಿನಿಂದ ಬಳಲುತ್ತಿರುವ ವ್ಯಕ್ತಿ. ಸ್ಥೂಲಕಾಯ ಸಮಸ್ಯೆಯ ಕಾರಣ ಮಂಡಿ ನೋವಿನಿಂದ ಬಳಲುತ್ತಿರುವ ವ್ಯಕ್ತಿ. ಉಸಿರಾಟದ ಸಮಸ್ಯೆಯಾದ ಉಬ್ಬಸ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿ. ಮಾನಸಿಕ ಒತ್ತಡದಿಂದ ಬಳಲುತ್ತಿರುವ ವ್ಯಕ್ತಿ. ಸ್ಟ್ರೋಕ್ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ. ಅದು ಸ್ವಾತಂತ್ರ್ಯ ನಂತರದ ದಿನಗಳು. ಬ್ರಿಟಿಷರ ದಬ್ಬಾಳಿಕೆಯಿಂದ ಬಳಲಿದ್ದ ಭಾರತೀಯರ ಮನದಲ್ಲಿ ಅಭಿವೃದ್ಧಿಯ ಹೊಸ ಆಶಾಕಿರಣ ಮನೆ ಮಾಡಿತ್ತು. ಪ್ರತಿ ವ್ಯಕ್ತಿಯಲ್ಲಿ ಸ್ವಾವಲಂಬನೆಯ ತುಡಿತ ಮೂಡಿತ್ತು. ಜನ ಹೊಸ ಯುಗದ ಬೆಳಕಿನಲ್ಲಿ ಬೆಳಗತೊಡಗಿದರು. ಶಿಕ್ಷಣ, ಉದ್ಯೋಗ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿ ಕಾಣಿಸಿತು. ಪ್ರಕೃತಿಯ ಮಡಿಲಲ್ಲಿ ಬದುಕುತ್ತಿದ್ದ ಜನ ಈಗ ಯಂತ್ರಗಳ ನಡುವೆ ಬದುಕತೊಡಗಿದರು. ಅಭಿವೃದ್ಧಿಯ ಜೀವನ ಸುಖವನ್ನೇನೋ ನೀಡಿತ್ತು. ಆದರೆ ಅತಿಯಾದ ಒತ್ತಡದ ಜೀವನದ ಭಾಗವಾಗಿ ಜೀವನ ಶೈಲಿ ಸಂಬಂಧಿತ ರೋಗಗಳಿಗೆ ಜನ ತುತ್ತಾದರು. ಇವೆಲ್ಲವನ್ನು ಗಮನಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾನವ ಮತ್ತೆ ಪ್ರಕೃತಿಗೆ ಮರಳಬೇಕು ಎಂಬುದನ್ನು ಮನಗಂಡು ಡಾಕ್ಟರ್ ರುದ್ರಪ್ಪ ಇವರನ್ನು ಧರ್ಮಸ್ಥಳಕ್ಕೆ ಕರೆಸಿಕೊಂಡರು. ಡಾಕ್ಟರ್
ಡಾಕ್ಟರ್ ರುದ್ರಪ್ಪನವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳನ್ನು ಪರೀಕ್ಷಿಸುತ್ತಿರುವುದು, ವೈದ್ಯರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ರೋಗಿಗಳನ್ನು ಪರಿಶೀಲಿಸಿದ ಡಾಕ್ಟರ್ ರುದ್ರಪ್ಪನವರು ನೈಸರ್ಗಿಕ ಚಿಕಿತ್ಸೆಗಳಾದ ಜಲಚಿಕಿತ್ಸೆ ಅಂದರೆ ಹೈಡ್ರೋಥೆರಪಿ, ಅಂಗಮರ್ದನ ಚಿಕಿತ್ಸೆ ಅಂದರೆ ಮಸಾಜ್ ಥೆರಪಿ, ಮಣ್ಣಿನ ಚಿಕಿತ್ಸೆ ಅಂದರೆ ಮಡ್ ಥೆರಪಿ, ಸೂಜಿ ಚಿಕಿತ್ಸೆ ಅಂದರೆ ಅಕ್ಯುಪಂಕ್ಚರ್ ಥೆರಪಿ, ಫಿಸಿಯೋಥೆರಪಿ, ಮನೋವಿಜ್ಞಾನ ಸಲಹಾ ತಜ್ಞರು, ಹೀಗೆ ವಿವಿಧ ಭಾಗದ ತಜ್ಞರನ್ನು ಭೇಟಿ ಮಾಡಿದರು. ನಂತರ ಅವರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೊಂದಿಗೆ ವಿವಿಧ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳು ಮತ್ತು ಯೋಗ ಚಿಕಿತ್ಸೆಯ ಕುರಿತು ಚರ್ಚೆಯನ್ನು ನಡೆಸಿದರು. ತದನಂತರ ಪೂಜ್ಯರ ಮಾರ್ಗದರ್ಶನದಂತೆ ಡಾಕ್ಟರ್ ರುದ್ರಪ್ಪರವರು ಮತ್ತು ಇತರ ವೈದ್ಯರ ಸಹಕಾರದೊಂದಿಗೆ ಶಾಲೆಯ ಕಟ್ಟಡವೊಂದರಲ್ಲಿ 2 ಬೆಡ್ ವ್ಯವಸ್ಥೆಯ ಆಸ್ಪತ್ರೆಯ ಮೂಲಕ ಪ್ರಾರಂಭವಾದ ಪ್ರಕೃತಿ ಚಿಕಿತ್ಸಾಲಯವು ಇಂದು 350 ಬೆಡ್ಗಳ ಶಾಂತಿವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ತೆರೆಯುವಲ್ಲಿ ಮುನ್ನುಡಿಯನ್ನು ಬರೆದರು. ಡಾಕ್ಟರ್ ರುದ್ರಪ್ಪ ಮತ್ತು ಇತರ ವೈದ್ಯರ ಸತತ ಪರಿಶ್ರಮ, ಕಾರ್ಯತತ್ಪರತೆಯ ಫಲವಾಗಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಾ ನಮ್ಮ ಶಾಂತಿವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಇಂದು ಎಲ್ಲರ ನೆಚ್ಚಿನ ಪ್ರಕೃತಿ ಧಾಮವಾಗಿದೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯವು ಲಕ್ಷಾಂತರ ರೋಗಿಗಳನ್ನು ಗುಣಮುಖರಾಗಿಸುತ್ತಾ ಔಷಧರಹಿತ ನೈಸರ್ಗಿಕವಾದ ಚಿಕಿತ್ಸೆಗಳಾದಂತಹ ಜಲಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಅಂಗಮರ್ದನ ಚಿಕಿತ್ಸೆ, ಶುದ್ಧ ಆಹಾರ ಪದ್ಧತಿ, ಸೂಜಿ ಚಿಕಿತ್ಸೆ, ಹೀಗೆ ಹಲವಾರು ಚಿಕಿತ್ಸೆಗಳನ್ನು ನೀಡುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ರೋಗಿಗಳ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಆರೋಗ್ಯ ಅಭಿವೃದ್ಧಿಗಾಗಿ ಪ್ರತಿದಿನ ಭಜನೆ ಹಾಗೂ ಯೋಗಾಭ್ಯಾಸವನ್ನು ಆಯೋಜಿಸಲಾಗಿದೆ. ಅಧಿಕ ರಕ್ತದೊತ್ತಡ, ಮಧುಮೇಹ, ಅಸ್ತಮಾ, ಬೊಜ್ಜು, ನಿದ್ರಾಹೀನತೆ, ಬೆನ್ನು ನೋವು, ಮಂಡಿ ನೋವು, ಪಾರ್ಶ್ವವಾಯು, ಡಿಪ್ರೆಷನ್, ಆಂಗ್ಸೈಟಿ ಮುಂತಾದ 10 ಹಲವು ರೋಗಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಾ ಹಲವರ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಿಸುತ್ತಾ ಬಂದಿದೆ. ಪರಮ ಪೂಜ್ಯ ಹೆಗ್ಗಡೆಯವರ ಸಮಾಜ ಸೇವೆ ದೂರದೃಷ್ಟಿಗೆ ಕೈಗನ್ನಡಿ ಎಂಬಂತೆ ಭಾರತದ ಮೊದಲ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು 1989 ಆಗಸ್ಟ್ 24ರಂದು ಉಜಿರೆಯಲ್ಲಿ ಆರಂಭಗೊಂಡು ಕಳೆದ 36 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಛಾಪನ್ನು ಮೂಡಿಸುತ್ತಾ ಬಂದಿದೆ. ಇದರ ಹಿಂದೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ನೇತೃತ್ವ ಪ್ರಮುಖ ಪಾತ್ರವನ್ನು ವಹಿಸಿದೆ. ದೇಹದ ಆರೋಗ್ಯ ಸ್ವಸ್ಥವಾಗಿರಬೇಕಾದರೆ ಮಾನಸಿಕ ಶಾಂತಿಯೂ ಅಗತ್ಯ ಎಂಬುದನ್ನರಿತು ಯೋಗವೆಂಬ ಅಮೃತವನ್ನು ಪ್ರಕೃತಿ ಚಿಕಿತ್ಸೆ ಎಂಬ ಸಂಜೀವಿನಿಯೊಂದಿಗೆ ಒಟ್ಟುಗೂಡಿಸಿದ ಕೀರ್ತಿ ಪೂಜ್ಯ ಹೆಗ್ಗಡೆಯವರಿಗೆ ಸಲ್ಲುತ್ತದೆ. ಶಾಂತಿವನವು ದೇಶದ ಆಸ್ಪತ್ರೆಗಳ ಗುಣಮಟ್ಟ ಪರಿಶೀಲನೆ ಮಾಡುವ ರಾಷ್ಟ್ರೀಯ ಮಾನ್ಯತಾ ಮಂಡಳಿ NABHನಿಂದ ಮಾನ್ಯತೆ ಪಡೆದಿರುವುದು ಉನ್ನತ ಮಟ್ಟದ ಚಿಕಿತ್ಸೆ, ರೋಗಿಗಳ ಸುರಕ್ಷತೆ, ಸ್ವಚ್ಛತೆ ಮತ್ತು ಸೋಂಕು ನಿಯಂತ್ರಣ ಸಿಬ್ಬಂದಿಗಳ ಕಾರ್ಯನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಪೂಜ್ಯ ಹೆಗ್ಗಡೆಯವರ ಈ ಅದ್ಭುತ ಚಿಂತನೆಗೆ ಅವರು ನಮಗೆ ನೀಡುತ್ತಿರುವ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ನಂಬರ್ 2 ರಂಗಶಿವ ಕಲಾಬಳಗ,
ಮುಂದೆ ನಂಬರ್ 2 ರಂಗಶಿವ ಕಲಾ ಬಳಗ, ಅದಾದ ಬಳಿಕ ಸಾಮರ್ಸೆಟ್. ಬೇಗ ಬೇಗ ತಯಾರು ಮಾಡಬೇಕು. ಪುರಾಣದ ಪುಟಗಳ ಮಧ್ಯದಲ್ಲಿ ದೇವತೆಗಳು ಬಲಹೀನರಾದಾಗ, ದೈತ್ಯ ರಾಕ್ಷಸರು ಬಲಶಾಲಿಗಳಾದಾಗ ಮಹಾ ಸಂಕಟವೊಂದು ಎದುರಾಗುತ್ತೆ. ಆಗ ಶ್ರೀ ಮಹಾವಿಷ್ಣುವು, ನಿಮ್ಮ ಸಂಕಟಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ದುರ್ಬಲ ಸ್ಥಿತಿಯಲ್ಲಿರುವ ದೇವತೆಗಳಾದ ನೀವು ಕ್ಷೀರಸಾಗರವನ್ನು ರಾಕ್ಷಸರ ಸಹಾಯದಿಂದ ಕಡೆಯಬೇಕು. ಅದರಿಂದ ಬರುವ ಅಮೃತವು ನಿಮ್ಮನ್ನು ಸಂಕಟದಿಂದ ದೂರ ಮಾಡಿ ನಿಮ್ಮನ್ನು ಸಾವೇ ಇಲ್ಲದ ಅಮರರನ್ನಾಗಿ ಮಾಡುತ್ತದೆ ಎಂದು ಸಲಹೆಯನ್ನು ನೀಡುತ್ತಾನೆ. ಮೊದಲನೆಯದು ಕಡೆಗೋಲಾಗಿ ಮಂದಾರ ಪರ್ವತ. ಎರಡನೇದು ಕಡೆಗೋಲಿಗೆ ಒತ್ತಾಗಿ ಸಾಕ್ಷಾತ್ ವಿಷ್ಣುವೇ ಕೂರ್ಮಾವತಾರ ಧರಿಸಿ ಸಮುದ್ರದ ಅಡಿಯಲ್ಲಿ ನಿಲ್ಲುತ್ತಾನೆ. ಮೂರನೇದಾಗಿ ಕಡೆಯಲು ಹಗ್ಗವಾಗಿ ಮಹಾಶಿವನ ಕೊರಳಲ್ಲಿರುವ ಸರ್ಪ ಅಂದರೆ ವಾಸುಕಿ ಭಾಗಿಯಾಗುತ್ತಾನೆ. ಈಗ ಸಮುದ್ರ ಮಂಥನ ಶುರುವಾಗಿದೆ. ಒಂದು ಕಡೆ ದೇವತೆಗಳು ವಾಸುಕಿಯ ಬಾಲವನ್ನು, ಇನ್ನೊಂದು ಕಡೆ ರಕ್ಕಸರು ವಾಸುಕಿಯ ಹೆಡೆಯನ್ನು ಹಿಡಿದು ಮಂದಾರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಕ್ಷೀರಸಾಗರವನ್ನು ಕಡೆಯಲು ಶುರು ಮಾಡುತ್ತಾರೆ. ಮಂದಾರ ಪರ್ವತವನ್ನು ಆಚೆ ಈಚೆ ತಿರುಗಿಸಿ ಬೋರ್ಗರಿಯುತ್ತಾ ನಡೆದ ಮಂಥನ ನೋಡಲು ಹಾಲೇ ಉಕ್ಕುತ್ತಿದ್ದಂತೆ ಕಾಣುತ್ತಿತ್ತು. ಹೀಗೆ ಸಮಯ ಕಳೆದಂತೆ ಸಮುದ್ರ ಮಂಥನ ನಿರಂತರವಾಗಿ ಸಾಗುತ್ತಿರುವಾಗ ಮೊದಲಿಗೆ ಹಾಲಾಹಲ ಬರುತ್ತೆ.
ಈ ಭಯಾನಕ ಕಾರ್ಕೂಟಕ ವಿಷವು 3 ಲೋಕಕ್ಕೂ ಹರಡಿ ಸೃಷ್ಟಿಯೇ ತತ್ತರಿಸಿ ಹೋಗುತ್ತದೆ. ಆಗ ನಂತರ ಚಂದ್ರ ಸಮುದ್ರದಿಂದ ಹೊರಬರ್ತಾನೆ. ಅವನು ಶಿವನ ಜಟೆಯಲ್ಲಿ ನೆಲೆಸ್ತಾನೆ. ನಂತರ ಪಾರಿಜಾತ ವೃಕ್ಷ ಬರುತ್ತೆ ನೋಡಿ. ನಂತರ ಬರೋದೇ ಕಾಮಧೇನು. ನಂತರದಲ್ಲಿ ಪಾಂಚಜನ್ಯ ಶಂಖ. ಅದರ ನಂತರ ಬರೋದೇ ಐರಾವತ. ಆಮೇಲೆ ಕಲ್ಪವೃಕ್ಷ ಬರುತ್ತೆ. ನಂತರದಲ್ಲಿ ಶಾಂಗ್ರ, ಇದು ವಿಷ್ಣುವಿನ ಧನಸ್ಸು. ನಂತರ ಬರೋದೇ ಉಚ್ಚೈಶ್ರವಸ್, ಇದು ಬಿಳಿ ಕುದುರೆ. ನಂತರ ಅಪ್ಸರೆಯರು ಬರ್ತಾರೆ. ಇವರು ಸ್ವರ್ಗದ ಕನ್ಯೆಯರು. ಆಮೇಲೆ ಕೌಸ್ತುಭಮಣಿ ಬರುತ್ತೆ ನೋಡಿ, ಇದು ಅಮೂಲ್ಯವಾದ ದೇವರತ್ನ. ಅದರ ನಂತರ ವರುಣ ದೇವಿ ಬರ್ತಾಳೆ.
ನಂತರ ಲಕ್ಷ್ಮೀದೇವಿ ಸಮುದ್ರದಿಂದ ಹೊರಬಂದು ಶ್ರೀ ಮಹಾವಿಷ್ಣುವನ್ನು ವರಿಸುತ್ತಾಳೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ. ನಾನೇ ಭಾಗ್ಯವಂತ. ಇಂದು ನಾನೇ ಪುಣ್ಯವಂತ. ಅದರ ನಂತರ ಬರೋದೇ ಧನ್ವಂತರಿ. ವೈದ್ಯ ದೇವತೆಯ ರೂಪದಲ್ಲಿ ಹೊರಬಂದು ಪ್ರಜ್ವಲಿಸುತ್ತಿರುವಾಗ ಕೊನೆಯದಾಗಿ ಅಮೃತ ವೈದ್ಯ ದೇವತೆಯ ಜೊತೆಯಲ್ಲಿ ಹೊರಬಂದು ನೋಡಿ. ಜೀವನದಲ್ಲಿ ಏಳು ಬೀಳಿನ ಮಂಥನಗಳು ನಡೆಯುತ್ತಲೇ ಇರುತ್ತೆ. ಹಾಗೂ ಕಷ್ಟಗಳು ದೇವಾನುದೇವತೆಗಳನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನ ಬಿಡ್ತಾವಾ? ಆದ್ದರಿಂದ ಸಮುದ್ರದಂತ ಕಷ್ಟ ಬಂದಾಗ ಅದನ್ನು ಅರ್ಹರ ಸಹಾಯದಿಂದ ಕಡೆದು ಪರಿಹಾರ ಸಿಕ್ಕಾಗ ಉಪಾಯದ ಜೊತೆ ಹೊಸ ಅವತಾರವನ್ನು ಎತ್ತಿ ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬ ಜೀವನ ಸಂದೇಶವನ್ನು ಒಳಗೊಂಡ ಸಮುದ್ರ ಮಂಥನದ ವಿಸ್ಮಯಕಾರಿ ಕತೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದೆ ನಂಬರ್ 3 ಸಾಮರ್ಸೆಟ್. ಅದಾದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಶ ನಡೆಯಲಿಕ್ಕಿದೆ. ಮುಂದೆ ಸೂಪರ್ ಸೀನಿಯರ್ ವಿಭಾಗದ ನಂಬರ್ 3 ಸಾಮರ್ಸೆಟ್. ಹಲೋ ಹಲೋ ಮುಂದೆ ನಂಬರ್ 3 ಸಾಮರ್ಸೆಟ್. ನಂಬರ್ 3 ಸಾಮರ್ಸೆಟ್. ಸೂಪರ್ ಸೀನಿಯರ್ ಆದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಶ ಸ್ಪರ್ಧೆ ನಡೆಯಲಿಕ್ಕಿದೆ. ತಾಯಿ ಎಂದರೆ ಸರಾಗ. ಥಾಯ್ಲೆಂಡಿನ ಸಂಸ್ಕೃತಿ ಎಂದರೆ ಪಾಶ್ಚಾತ್ಯ ದೇವತೆಗಳ ಪ್ರಭಾವ ಇದೆ. ಬೌದ್ಧ ಸಂಸ್ಕೃತಿಯ ಪ್ರತಿ ಮನೆಗಳು ಇಂದಿಗೂ ಉಳಿದು ಹೋಗಿದೆ. 95% ಬುದ್ಧಿಸ್ಟ್ಗಳು, 4% ಮುಸ್ಲಿಂ ಇರುವಂಥ ದೇಶ ಥಾಯ್ಲ್ಯಾಂಡ್. ಹೊಸ ವರ್ಷದ ಆಚರಣೆ ಇಲ್ಲಿಯ ಶ್ರೇಷ್ಠ ಸಂಸ್ಕೃತಿಗಳ
ಅನಾವರಣಕ್ಕಿರುವಂಥ ಅವಕಾಶ. ಆ ಸಂದರ್ಭದಲ್ಲಿ ತಮ್ಮ ಹೊಸ ಹೊಸ ಪೋಷಾಕುಗಳನ್ನು ಧರಿಸಿ ಅಲ್ಲಿಯ ದೊರೆಯನ್ನು ಸಂತೋಷಗೊಳಿಸುವುದು ಅವರ ಆದ್ಯ ಕರ್ತವ್ಯ. ಈ ಸಂಸ್ಕೃತಿ ನೃತ್ಯವನ್ನು ತಾವೆಲ್ಲ ಜೊತೆ ಸೇರಿ ಮಾಡ್ತಾರೆ. ತಾವು ವರ್ಷಂಪ್ರತಿ ತಮ್ಮ ವಿನೂತನ ಪೋಷಾಕುಗಳ ಜೊತೆಗೆ ತಾವು ಬರುವುದು ಇವರ ಘನಗಾಂಭೀರ್ಯದ ವಿಚಾರ. ಇಂದು ಆ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆಯವರ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವದ ಸಂಭ್ರಮಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಯ ಮುಖ್ಯ ಕೈಗಾರಿಕೆ ವಸ್ತ್ರ ವಿನ್ಯಾಸ, ಟೆಕ್ಸ್ಟೈಲ್ಸ್ ಕ್ಲೋದಿಂಗ್. ಥಾಯ್ಲ್ಯಾಂಡಿನ ನೃತ್ಯ ವೈಭವ ನಿಮ್ಮ ಮುಂದೆ.
ಮುಂದೆ ಸೀನಿಯರ್ ವಿಭಾಗ ನಂಬರ್ 1 ಸಾಮರ್ಸೆಟ್ನವರೊಮ್ಮೆ ಒಳಗಡೆ ಬರಬೇಕು. ಸಾಮರ್ಸೆಟ್ ಒಮ್ಮೆ ಒಂದು ಫೋಟೋ ತೆಗಿಲಿಕ್ಕಿದೆ. ಸಾಮರ್ಸೆಟ್ ಅವರೊಮ್ಮೆ ಒಳಗಡೆ ಬರಬೇಕು. ಅದಾದ ಬಳಿಕ ಸೀನಿಯರ್ ವಿಭಾಗದ ಛದ್ಮವೇಶ ಸ್ಪರ್ಧೆ ನಡೀಲಿಕ್ಕಿದೆ. ಮುಂದೆ ಸೀನಿಯರ್ ನಂಬರ್ 1 ರೆಡಿ ಇರಬೇಕು. ತೀರ್ಪುಗಾರರ ಗಮನಕ್ಕೆ ಮುಂದಿನದು ಸೀನಿಯರ್ ವಿಭಾಗ ನಂಬರ್ 1.
ಸೀನಿಯರ್ ವಿಭಾಗ ನಂಬರ್ 1. ನಂಬರ್ 1. ನಂಬರ್ 2 ರೆಡಿ ಆಗಿರಬೇಕು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ನಂಬರ್ 2 ಕರ್ನಾಟಕ ಹೃದಯ ಶಿವ. ನಂಬರ್ 2 ಮಲ್ಲಿನಾಥ್ ಜೈನ್. ನಂಬರ್ 2 ಮಲ್ಲಿನಾಥ್ ಜೈನ್. ಅಭಿನವ ಬೀಚಿ ಪ್ರಾಣೇಶ್ ಇದ್ದ ಕಡೆ ನಗುವಿಗೇನು ಬರ ಇರೋಲ್ಲ ಬಿಡಿ. ಅವರ ಪ್ರತಿ ಮಾತುಗಳಲ್ಲಿ ನಗು ಮನೆ ಮಾಡಿರತ್ತೆ. ಮಾತುಗಳ ಮಾಯಾವಿ ಪ್ರಾಣೇಶ್ ಅವರ ಮಾತುಗಳಂದ್ರೇನೆ ಹಾಗೆ. ಮಾತುಗಳನ್ನ ನೀವು ಕೇಳಿ ಎಂಜಾಯ್ ಮಾಡಿ. ಒಂದು ಸಾಯಂಕಾಲ 7:15 ಕುಳಿತಿರ್ತಕ್ಕಂಥ ಮಹಾಜನರೇ, ಭಗವಂತ ಶಿವ ನಿಮಗೆ ಇವತ್ತು ಹಸಿವೆ ನೀರಡಿಕೆಗಳನ್ನ ಇಲ್ದಾಗ ಮಾಡಿದ್ದಾನೆ. ಅದಕ್ಕೆ ಶಕ್ತಿ ನಮ್ದಲ್ಲ, ಹಾಸ್ಯಕ ಶಕ್ತಿ ಇದೆ ಸ್ನೇಹಿತರೆ. ಇದೇನೋ ಬಸವಣ್ಣವ್ರ ವಚನ ಹೇಳಿದ್ರೆ ಯಾರೂ ಇರ್ತಿರ್ಲಿಲ್ಲ, ಶಂಕರಾಚಾರ್ಯ ಫಿಲಾಸಫಿ, ಮಧ್ವಾಚಾರ್ಯ ಫಿಲಾಸಫಿ ಹೇಳಿದ್ರೆ ಯಾರೂ ಇರ್ತಿರ್ಲಿಲ್ಲ. ಹಾಸ್ಯಕ್ಕೆ ಜನರನ್ನು ಹಿಡಿದಿಡುವಂಥ ಶಕ್ತಿ ಇದೆ ಸ್ನೇಹಿತರೆ, ಅದು ನೀವು ಒಪ್ಕೋಬೇಕು. ಎಲ್ಲರನ್ನು ನಗಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮಗೆ. ಅವಾಗ ಭಾಳ ಹಳೆ ಪೊಲೀಸರು, ಇಷ್ಟೇ ಚಡ್ಡಿ ಉದ್ದ ಟೋಪಿ, ಜ್ಞಾಪಕ ಮಾಡ್ಕೊಳ್ಳಿ ಆ ಪೊಲೀಸನ, 72, 75 ಪೊಲೀಸರು. ಅವನು ಸೈಕಲ್ ಹೊಡಿತಿದ್ದ ಲೈಟ್ ಇಲ್ಲದೆ ಹುಬ್ಬಳ್ಳಿ ರಸ್ತೆಯಲ್ಲಿ. ಪೊಲೀಸ್ ಹಿಡ್ದಲ್ಲ, ತಮ್ಮ ನಿಂದ್ರೆ ಸೈಕಲಿಗೆ ಲೈಟ್ ಎಲ್ಲೈತೆ. ಅವಾಗ ಲೈಟ್ ಇರಬೇಕಾಗಿತ್ತು ಸೈಕಲಿಗೆ, ಇಲ್ಲಿದ್ರೆ ದಂಡ, ಅಫೆನ್ಸ್. ಸೈಕಲಿಗೆ ಲೈಟ್ ಇಲ್ಲದೆ ಹೊಡೆದ್ರೆ ತಮ್ಮ ನಿಂದ್ರೆ ಲೈಟ್ ಎಲ್ಲೈತೆ, ಇಲ್ರಿ. ಯಾಕ ಸುತ್ತ ಲೈಟ್ ಅದಾವಲ್ರಿ, ಮತ್ತು ಇದಕ್ಕೆ ಯಾಕೆ ಸಪ್ರೇಟ್ ಲೈಟ್ ಬೇಕು? ಸುತ್ತ ಲೈಟ್ ಅದಾವ ಸಾಕು. ಪೊಲೀಸ ಕೆಳಕ್ಕೆ ಕುಂತ, ಹೌದಾ ತಮ್ಮ? ಗಾಳಿಯಾಗಿನ ಗಾಳಿ ತೆಗೆದುಬಿಟ್ಟವ, ಹವಾ ತೆಗೆದುಬಿಟ್ಟ. ಯಾಕ್ರಿ ಹವಾ ತೆಗೆದ್ರಿ? ಸುತ್ತ ಗಾಳಿ ಐತಲ್ಲ, ಹೊಡಿ. ಓ ಹಿಂಗೆ ಬಂದಿರ ಸರ ನೀವು? ಹಾಂ, ನನ್ನೆದ್ರಿ ಮಸ್ಕಿರಿ ಮಾಡ್ತೇವೆ ಬಡ್ಡಿ ಮಗನೇ. ಪೆನ್ಸಿಲ್ ತೆಗೆದ, ನೋಟ್ಬುಕ್ ತೆಗೆದ, ಬೋಗಳ ನಿನ್ನ ಹೆಸರೇನು? ಕೇಸ್ ಮಾಡ್ತೀನಿ ನಿನ್ನ ಮೇಲೆ, ಬರ್ಕೊಳ್ರಿ. ಶ್ರೀ ತ್ರಿವಿಕ್ರಮದ್ವೈಪಾಯನಾಚಾರ್, ಶ್ರೀ ತ್ರಿವಿಕ್ರಮದ್ವೈಪಾಯನಾಚ ತಿರುವಿರಿ. ನಂಬರ್ 3 ಅಣ್ಣಪೂರ್ಣ ಛತ್ರ. ನಂಬರ್ 3 ಅಣ್ಣಪೂರ್ಣ ಛತ್ರ. ನಂಬರ್ 3 ಅಣ್ಣಪೂರ್ಣ ಛತ್ರ.
ನಂಬರ್ 3 ಅನ್ನಪೂರ್ಣ ಛತ್ರ. ಆದಷ್ಟು ಬೇಗ ಬರಬೇಕು. ನಂಬರ್ 3 ಅನ್ನಪೂರ್ಣ ಛತ್ರ. ನಂಬರ್ 5 ಸಹ್ಯಾದ್ರಿ ವಸತಿ ಗೃಹ ಮತ್ತು ಬಳಗ. ನಂಬರ್ 6 ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ನಂಬರ್ 3 ತೀರ್ಪುಗಾರರ ಗಮನಕ್ಕೆ. ನಂಬರ್ 3 ವಾಹನ ಚಲಾಯಿಸುವಾಗ ನಿಯಮ ಪಾಲಿಸಿ. ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಮಾತ್ರ ಚಲಾಯಿಸಿ. ಮದ್ಯಪಾನವನ್ನು ಮಾಡಬೇಡಿ. ಮದ್ಯಪಾನದ ಚಟವಿದ್ದರೆ ಕ್ಷೇತ್ರದ ಮಧ್ಯವರ್ಜನ ಶಿಬಿರಕ್ಕೆ ಹೋಗುವುದು ಉತ್ತಮ. ಬೈಕ್ಗಳಲ್ಲಿ ಸ್ಟಂಟ್ ಮಾಡಬೇಡಿ. ಹೆಲ್ಮೆಟ್ ಧರಿಸಿ. ನಿಮಗಾಗಿ ಮನೆಯಲ್ಲಿ ನಿಮ್ಮನ್ನು ನಂಬಿಕೊಂಡಿರುವ ಜೀವಗಳು ಕಾಯುತ್ತಿರುತ್ತವೆ. ಟ್ರಾಫಿಕ್ ನಿಯಮ ಪಾಲಿಸುವುದು ಈ ರೂಪಕದ ಸಾರಾಂಶವಾಗಿದೆ. ಮುಂದೆ ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. ಮುಂದೆ ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. ಮುಂದೆ ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. ನಂಬರ್ 8 ಹರೀಶ್ ಕಾರ್ ಶೆಡ್ ಮತ್ತು ಬಳಗ. 60 ವರ್ಷಗಳ ಹಿಂದಿನ ಪಂಜಾಬಿ ಆಟೋ
ಮುಂದೆ ನಂಬರ್ 6 ರಘುರಾಮ ದೇವಸ್ಥಾನ. ಮುಂದೆ ನಂಬರ್ 6 ರಘುರಾಮ ದೇವಸ್ಥಾನ. ನಂಬರ್ 6 ರಘುರಾಮ ದೇವಸ್ಥಾನ. ನಂಬರ್ 6 ರಘುರಾಮ ದೇವಸ್ಥಾನ. ಅದಾದ ಬಳಿಕ ನಂಬರ್ 7 ಕೇಶವ ಮತ್ತು ಬಳಗ. ನಂಬರ್ 6 ರಘುರಾಮ ದೇವಸ್ಥಾನ. बोलो भारत माता की, बोलो भारत माता की. ನಂಬರ್ 7 ಕೇಶವ ಮತ್ತು ಬಳಗ. ನಂಬರ್ 7 ಕೇಶವ ಮತ್ತು ಬಳಗ. ನಂಬರ್ 7 ಕೇಶವ ಮತ್ತು ಬಳಗ. ಅದಾದಮೇಲೆ ನಂಬರ್ 9 ಸೇವಾ ಕೌಂಟರ್ ಮತ್ತು ಬಳಗ.
மாலையோடு காலையோடு ஆடும் ஜல்லிக்கட்டு ஜல்லிக்கட்டு தமிழானி மல்லிக்கட்டு ಮುಂದೆ ನಂಬರ್ 9 ಸೇವಾ ಕೌಂಟರ್ ಮತ್ತು ಬಳಗ. ನಂಬರ್ 9 ತೀರ್ಪುಗಾರರ ಗಮನಕ್ಕೆ. ಮುಂದೆ ನಂಬರ್ 9 ಸೇವಾ ಕೌಂಟರ್ ಮತ್ತು ಬಳಗ. ನಂಬರ್ 10 ರೆಡಿ ಆಗಿರಬೇಕು, ಸರೋಜಿನಿ ಮತ್ತು ಬಳಗ. ನಂಬರ್ 9 ಸೇವಾ ಕೌಂಟರ್ ಮತ್ತು ಬಳಗ. ನಂಬರ್ 10 ರೆಡಿ ಆಗಿರಬೇಕು. May I have your attention, please? Flight AI 171 is now ready for departure. Good afternoon. This is your captain speaking. We're cleared for takeoff from Ahmedabad. Please fasten your seatbelts. Welcome aboard Air India flight AGE 171 to London. Requesting immediate emergency landing. Mayday, mayday, mayday. ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ಭೇಟಿ.
ಮುಂದೆ ನಂಬರ್ 10 ಸರೋಜಿನಿ ಮತ್ತು ಬಳಗ. ಮುಂದೆ ನಂಬರ್ 10 ಸರೋಜಿನಿ ಮತ್ತು ಬಳಗ. ಮುಂದೆ ನಂಬರ್ 10 ಸರೋಜಿನಿ ಮತ್ತು ಬಳಗ. ನಂಬರ್ 10 ಭಾರತ ಒಂದು ಭವ್ಯವಾದ ದೇಶ. ವಿಶ್ವದಲ್ಲಿ ಎಲ್ಲೂ ಸಿಗದ ಅದ್ಭುತ ಕಲೆ, ಶಿಲ್ಪಗಳು, ಸಾಮರಸ್ಯ, ಹಲವು ಆಚರಣೆಗಳು ಈ ದೇಶದಲ್ಲಿ ಸಿಗುತ್ತೆ. ಒಬ್ಬರು ಪ್ರೀತಿಯಿಂದ ಗೌರವದಿಂದ ಕಾಣುವಂಥ ದೇಶಗಳ ಪೈಕಿಯಲ್ಲಿ ಅಗ್ರಸ್ಥಾನದಲ್ಲಿ ಈ ಹಿಂದೂಸ್ಥಾನ ಇದೆ. ಇದೇ ಈ ದೇಶದ ವೈಶಿಷ್ಟ್ಯತೆ. ओ देश मेरे तेरी शान पे सदके कोई धन है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅದ್ಭುತವಾಗಿ ಬೆಳೆದಂಥ ಈ ದೇಶ ಕಾಶ್ಮೀರವನ್ನು ತನ್ನ ಮುಡಿ ಶಿಖರದಂತೆ ಪ್ರಜ್ವಲಿಸುವಂತೆ ಮಾಡಿದೆ. ಅದೆಷ್ಟೋ ಮಂದಿ ಕಾಶ್ಮೀರ ಅನ್ನುವ ಮಂಜಿನ ರಾಜ್ಯವನ್ನು ನೋಡೋದಕ್ಕೆ ಆಸೆಯಿಂದ ತನ್ನ ಸಂಬಂಧಿಕರ ಜೊತೆಗೆ ಬರುತ್ತಾರೆ. ಪೆಹಲ್ಗಾಮ್ ದಿನಾಂಕ 22 ಏಪ್ರಿಲ್ 2025ರಂದು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಬಳಿ ನೂರಾರು ಪ್ರವಾಸಿಗರು ಸೇರಿರುತ್ತಾರೆ. ಅಲ್ಲಿ ಅದೇ ಸಂದರ್ಭವನ್ನು ಹೊಂಚು ಹಾಕುತ್ತಿದ್ದ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಆಕ್ರಮಣ ಮಾಡುತ್ತಾರೆ. ಪ್ರತಿಯೊಬ್ಬ ಪ್ರವಾಸಿಗರನ್ನು ಪ್ರತ್ಯೇಕ ನಿಲ್ಲಿಸಿಬಿಟ್ಟು ಅವನಲ್ಲಿ ಧರ್ಮವನ್ನು ಕೇಳಿ ಅವರನ್ನು ಕೊಂದರು. ತನ್ನ ಮಕ್ಕಳ ಮುಂದೆ ತಂದೆ ದಾರುಣವಾಗಿ ಸಾಯಬೇಕಾಗಿ ಬಂತು. ಬೆಳ್ಳಗೆ ಇದ್ದಂಥ ಭೂಮಿ ರಕ್ತಸಿಕ್ತವಾಗಿ ಹೋಯಿತು.
ಛದ್ಮವೇಷ ಸ್ಪರ್ಧೆ ಮುಗಿದಿರುತ್ತದೆ. ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ 3 ಜನ ತೀರ್ಪುಗಾರರಿಗೂ ಕೂಡ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೀಕ್ಷಿಸಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.